ಟೂರಿಸಂನವರು ಈ ಲ್ಯಾಂಡ್ ಕೊಟ್ಟಿದ್ದಾರೆ. ಬಟ್ ಈ ಲ್ಯಾಂಡ್ ಇದು ಇನ್ನೊಂದು ಓನರ್ ಇದಕ್ಕೆ ಇದೆ. ಅವ್ರು ಯಾವ ಥರ ಈ ಲ್ಯಾಂಡನ್ನು ಟೂರಿಸಂ ಅವರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಟೂರಿಸಂ ಅವರು ಹ್ಯಾಂಡ್ ಓವರ್ ಮಾಡಿರೋದು ಕೃಷ್ಣ ಪ್ಯಾಲೇಸ್ ಆ್ಯಂಡ್ ಹೋಟೆಲ್ಸಿಗೆ ಬೀಚಿನ ನಿರ್ವಹಣೆಗೆ. ಇವರಿಲ್ಲಿ ಬೀಚಿನ ನಿರ್ವಹಣೆಗೆ ತಗೊಂಡದ್ದು ಕೃಷ್ಣ ಪ್ಯಾಲೇಸ್ ಆ್ಯಂಡ್ ಹೋಟೆಲ್ಸ್, ಬಾಂಬೆ ಕಂಪನಿ. ಬಟ್ ಇಲ್ಲಿ ನಡೆಸ್ತಾ ಇರೋದು ಪ್ರಕಾಶ್ ಶೆಟ್ಟಿ ಅಂತ ಹೇಳುವುದು. ಪ್ರಕಾಶ್ ಶೆಟ್ಟಿಗೂ ಕೃಷ್ಣ ಪ್ಯಾಲೇಸ್ಗೆ ಏನು ಸಂಬಂಧ? ಇವರು ಚೇರ್ಮನ್ ಅಲ್ಲ, ಡೈರೆಕ್ಟರ್ ಅಲ್ಲ, ಪಾರ್ಟ್ನರ್ ಅಲ್ಲ. ಅವರಿಗೆ ಇವರು ಕೃಷ್ಣ ಪ್ಯಾಲೇಸ್ ಅವ್ರು ಜಿ ಪೇ ಕೊಟ್ಟ ದಾಖಲೆಯನ್ನು ಇವರು ಹಾಜರುಪಡಿಸಲಿಲ್ಲ. ಏನಾದರೂ ಜಿ ಪೇ ಕೊಟ್ಟಿದ್ರೆ ಅಲ್ಲ, ಹಾಜರುಪಡಿಸಬೇಕಾಗಿದ್ದು ಇವರಿಗೆ ಪ್ರವಾಸೋದ್ಯಮ ಇಲಾಖೆ ಅಲ್ಲಿ ಕೇಳಬೇಕು. ಹೌದು ಸರ್, ಕರೆಕ್ಟ್. ಅದೇ ನಮ್ಮ ಈಗ ಪ್ರಶ್ನೆ ಅಂದರೆ ಬಾಂಬೆ ಹೈಕೋರ್ಟ್ ಆರ್ಡರ್ ಪ್ರಕಾರ ಸರ್, ಇದು ಮ್ಯಾಂಗ್ರೋವ್ ಟ್ರೀ, ಕಾಂಡಾಲ್ ಮರ ಅಂತ ಹೇಳ್ತೇವೆ, ಇದರ ಸುತ್ತಲಿನ 100 ಮೀಟರ್ ವ್ಯಾಪ್ತಿ ಪ್ರದೇಶ ಸಂರಕ್ಷಿತ ಅರಣ್ಯ ವಲಯಕ್ಕೆ ಬರ್ತದೆ ಸರ್. ಇದು ಫಾರೆಸ್ಟ್ನವರಿಗೂ ಆಗೋದಿಲ್ಲ. ಬಾಂಬೆ ಹೈಕೋರ್ಟು ಜಜ್ಮೆಂಟಲ್ಲಿ ಅವತ್ತು ಏನು ಹೇಳಿತ್ತು ಅಂದರೆ, ಸುತ್ತಮುತ್ತಲು 100 ಮೀಟರ್ ಪ್ರದೇಶದಲ್ಲಿ ಸ್ವಂತ ಜಾಗ ಇದ್ದರೂ ಅದನ್ನು ಅಕ್ವೈರ್ ಮಾಡಿ ಸಂರಕ್ಷಿತ ವಲಯ, ಅರಣ್ಯ ವಲಯ ಅಂತ ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಹಾಗೆ ಬಾಂಬೆ ಹೈಕೋರ್ಟ್ ಜಜ್ಮೆಂಟ್ ಮೇಲೆ ಬಾಂಬೆಯಲ್ಲಿ ಸುಮಾರು ಇವರದು ಫಿಲ್ಮ್ ಸ್ಟಾರ್ಸ್ನವ್ರದ್ದು ಈ ಥರ ಕಟ್ಟಿದ ಬಂಗ್ಲೆಗಳೆಲ್ಲ ಅಕ್ವೈರ್ ಆಯಿತು. ಸೊ ಇದನ್ನು ಇವರು ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಅಂತ ಬೋರ್ಡ್ ಹಾಕಿದ್ರು. ಇದನ್ನು ತೆಗೆದು ಸರ್ ಇವರು ಇಲ್ಲಿ ಬೋರ್ಡ್ ಹಾಕಬೇಕು ಸಂರಕ್ಷಿತ ಅರಣ್ಯ ವಲಯ ಅಂತೇಳಿ. ಇದು ಸಂರಕ್ಷಿತ ಅರಣ್ಯ ವಲಯಕ್ಕೆ ಬರ್ತದೆ. ಇವರು ಅಲ್ಲಿ ಇಲ್ಲಿಗಲ್ ಎಂಟ್ರಿ ಆಗಿ ಎಲ್ಲ ಮರ ಕಡ್ದಿದ್ದಾರೆ, ಅದಕ್ಕೆ FIR ಆಗಿದೆ ಫಾರೆಸ್ಟ್ ಮೇಲೆ. ಮತ್ತು ಇವರಿಗೆ ಸರ್ ಇವರು ಬೋಟಿಂಗ್ ಮಾಡ್ತಾರೆ, ಇವರಿಗೆ ಯಾವುದೇ ಇಲಾಖೆಯಿಂದ ಪರ್ಮಿಷನ್ ಇಲ್ಲ. ಇವರು ಬೋಟಿಂಗ್ ಮಾಡಬೇಕಾದ್ರೆ ಕೋಸ್ಟ್ ಗಾರ್ಡಿಂದ ಫಸ್ಟ್ ಪರ್ಮಿಷನ್ ತಗೊಳ್ಬೇಕು, ಇವ್ರ ಹತ್ರ ಪರ್ಮಿಷನ್ ಇಲ್ಲ. ಮತ್ತು ಇಲ್ಲಿ ನಾಳೆ ಯಾವನಾದರೂ ಅವಘಡ ಆದರೆ ಸರ್, ನೀರಿಗೆ ಯಾರಾದರೂ ಬಿತ್ತು ದೋಣಿ ಬಿತ್ತು, ಏನಾದರೂ ಸತ್ತೋದ್ರು, ಇದಕ್ಕೆ ನೇರ DC ಅವರು ಹೊಣೆ ಆಗ್ತಾರೆ ಸರ್. ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಸಂಬಂಧಪಟ್ಟ ಇಲಾಖೆ ಹೊಣೆ ಆಗ್ತದೆ ನಾಳೆ. ಇದು ಎಂಥ ರಕ್ಷಣೆ ಇಲ್ಲ, ಎಂತ ಇಲ್ಲ. ಇಷ್ಟು ಇಲ್ಲಿಗಲ್ ಗೆಸ್ಟ್ ಹೌಸ್ ಉಂಟು ಸರ್, ಆ್ಯಪಲ್ಲೆಲ್ಲ ತೋರಿಸ್ತದೆ. ಆ್ಯಪಲ್ಲಿ ತೋರಿಸ್ಬೇಕಾದ್ರೆ GST ನಂಬರ್ ಎಲ್ಲ ಬೇಕು. ಇದಕ್ಕೆ ಪಂಚಾಯತಲ್ಲಿ RTಯಲ್ಲಿ ಕೇಳಿದರೆ ನಾವು ಯಾವ ಗೆಸ್ಟ್ ಹೌಸ್ಗೆ ಪರ್ಮಿಷನ್ ಕೊಡಲಿಲ್ಲ ಅಂತ ಹೇಳ್ತಾರೆ. ಗೆಸ್ಟ್ ಹೌಸ್ ರಾಜಾರೋಷವಾಗಿ ನಡೀತದೆ ಸರ್. ಸೊ ಇಂಥ ಸುಮಾರು ಸಮಸ್ಯೆಗಳು ಉಂಟು ಇಲ್ಲಿ. ಫಸ್ಟ್ ಆಫ್ ಆಲ್ ಇದು ಇಲ್ಲಿಗಲ್ ಸರ್. ಇದು ಇವರು ಸಂರಕ್ಷಿತ ಅರಣ್ಯ ವಲಯದಲ್ಲಿ ಯಾವುದೇ ಎಂಥ ಆರ್ಥಿಕ ಚಟುವಟಿಕೆ ನಡೆಸೋಂಗಿಲ್ಲ ಸರ್ ಇವರು. ಅಲ್ಲ, ಈಗ ಪ್ರವಾಸೋದ್ಯಮ ಇಲಾಖೆಯವರಿಗೆ ನೀವು ಒಂದು ಮನವಿ ಕೊಟ್ಟಿದ್ದೀರಾ? ಇಲ್ಲ, ನಾವು ಇವನ್ ಹೈಕೋರ್ಟಲ್ಲಿ ಕೂಡ ಕೇಸ್ ಫೈಲ್ ಮಾಡಿದ್ದೇವೆ. ನಿನ್ನೆ ಹೈಕೋರ್ಟಿಂದ DC ಗೆ, AC ಗೆ, ತಹಶೀಲ್ದಾರ್ಗೆ, ಪಂಚಾಯತ್ ಮುಖ್ಯ ಅಧಿಕಾರಿಗೆ ಎಲ್ಲ ನೋಟಿಸ್ ಆಗಿದೆ. ಇದರ ಬಗ್ಗೆ ಈಗ ನಾವು ಈ ಫಾರೆಸ್ಟ್ ಜಜ್ಮೆಂಟ್, ಬಾಂಬೆ ಹೈಕೋರ್ಟ್ ಜಜ್ಮೆಂಟ್ ಇಟ್ಟುಕೊಂಡು ಇನ್ನೊಂದು ಫೈಲ್ ಮಾಡ್ತಾ ಇದ್ದೇವೆ. ಇದನ್ನು ಇಮಿಡಿಯೇಟ್ಲಿ ಸಂರಕ್ಷಿತ ಅರಣ್ಯ ವಲಯ ಅಂತ ಹೈಕೋರ್ಟು ಘೋಷಣೆ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಅದನ್ನು ಕಳಿಸಿಕೊಡ್ಬೇಕು, ಅವರನ್ನು ಎಕ್ವೈರ್ ಮಾಡಲಿಕ್ಕೆ ಅಂತೇಳಿ. ಬಟ್ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಸರ್, ಅದೆಲ್ಲ ಆಗೋದಕ್ಕಿಂತ ಮೊದಲು ನೀವು ಸ್ಥಳೀಯ ಆಡಳಿತ ಆಗಿ ನೀವು ಒಂದು ಕ್ರಮ ತಗೊಳ್ಬೇಕು. ಅಲ್ಲ, ಈಗ ಇದ್ರದ್ದು ನಿರ್ವಹಣೆ ಮತ್ತೆ ಮತ್ತೊಂದಕ್ಕೆ ಅರಣ್ಯ ಇಲಾಖೆ ಇದೆ, ಪ್ರವಾಸೋದ್ಯಮ ಇಲಾಖೆ ಇದೆ. ಹೌದು, ಸಂಬಂಧಪಟ್ಟ ಇಲಾಖೆಯವರು ಬರಬೇಕು. ಈಗ ಅವ್ರು ಅದ್ರಿಗೆ ಆಕ್ಷನ್ ತಗೊಳ್ಬೇಕಂದ್ರೆ ನಾವು ಪೊಲೀಸ್ ಇಲಾಖೆಯಿಂದ ನಾವು ಬಂದೋಬಸ್ತ್ ಕೊಡ್ಬೋದು. ಈಗ ನಾವು ಇದ್ರದ್ದು ಮಾಡಿ ಅಥವಾ ಮಾಡಬೇಡಿ ಅಂತ ಹೇಳಲಿಕ್ಕೆ ನಮ್ಮ ಇದರಲ್ಲಿ ಇಲ್ಲ. ಸಂಬಂಧಪಟ್ಟ ಇಲಾಖೆಯವರು ಏನು ಅವರಿಗೆ ಚಟುವಟಿಕೆ ಕೊಟ್ಟಿರ್ತಾರೆ, ಈ GPA ಏನು ಮಾಡಿದ್ದಾರೆ ಮತ್ತು ಅದರೊಳಗೆ ಆ್ಯಕ್ಟಿವಿಟೀಸ್ ಏನೇನು ಅಂತ ಕೊಟ್ಟಿರ್ತಾರಲ್ಲ ಅದರದ್ದು ಕಾಪಿ ತಗೊಳ್ಳಿ. ಮತ್ತು ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗೆ ಮೀಟ್ ಮಾಡಿ, ಸಹಾಯಕ ನಿರ್ದೇಶಕರು ನಮಗೆ ಇವಾಗ ಮುಖಾಂತರ ಮಾಡಬೇಕು. ಅವರ ಮೇಲೆ ಹೋಪ್ಸ್ ಹೋಗಲಿ. ನಮ್ಗೆ ಇರೋದು ಹೋಪ್ಸ್ ಒಂದು ಪೊಲೀಸ್ ಮೇಲೆ, ಇನ್ನೊಂದು ಕೋರ್ಟ್ ಮೇಲೆ. ಅಂದರೆ ಇದರಲ್ಲಿ ಸರ್ ಯಾವುದು ಬೋಟಿಂಗಿಗೆ ಕೋಸ್ಟಲ್ ಗಾರ್ಡಿಂದ ಪರ್ಮಿಷನ್ ಇಲ್ಲ ಅಲ್ಲ ಸರ್. ಇವಾಗ ನೀವು ಆ್ಯಸ್ ಎ ಆಫೀಸರ್ ಆಗಿ ಕೇಳ್ಬೋದು, ಎಲ್ಲಿದೆ ನಿಮ್ಮ ಪರ್ಮಿಷನ್? ಅವ್ರ ಹತ್ರ ಇಲ್ಲ ಪರ್ಮಿಷನ್. ಇವರು ಇಲ್ಲಿ ಬೋಟಿಂಗ್ ಮಾಡುವಾಗಿಲ್ಲ. ಇದು ಸಂರಕ್ಷಿತ ಅರಣ್ಯ ವಲಯ. ಇಲ್ಲಿ ಎಂಟ್ರಿ ಆಗೋದೇ ಆ್ಯಸ್ ಎ ನಾವು ಲೋಕಲ್ಸ್ ಎಂಟ್ರಿ ಆಗೋಕ್ಕಿಲ್ಲ ಇಲ್ಲಿ ಸಂರಕ್ಷಿತ ಅರಣ್ಯ ವಲಯ ಅಂತೇಳಿ ಆದಮೇಲೆ. ಸೊ ಇಲ್ಲಿ ಗೆಸ್ಟ್ ಹೌಸ್ ಕಟ್ಟಿದ್ದಾರೆ ಅದರ ಪಕ್ಕದಲ್ಲೇ. ಇಲ್ಲೇ ಇದು ಈ ಮರಗಳು ಹೀಗೆ ಮುಂದುವರಿತದೆ ಸರ್, 5 ಕಿಲೋಮೀಟರ್ ಮುಂದುವರಿದೆ. ಅದರ ಪಕ್ಕದಲ್ಲೇ ಗೆಸ್ಟ್ ಹೌಸ್ ಉಂಟು ಸುಮಾರು. ಈ ಹೊಳೆಯಲ್ಲಿ ನಾವು ಮುಂದೆ ಹೋದರೆ 5-6 ಕಿಲೋಮೀಟರ್ ಹೋಗ್ತಾ ಇತ್ತು ಮುಂದಕ್ಕೆ. ಅದರ ಪಕ್ಕ ಎಲ್ಲ ಗೆಸ್ಟ್ ಹೌಸ್ ಕಟ್ಟಿದ್ದಾರೆ. ಅದೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಆಗಿದ್ದರು ಜಜ್ಮೆಂಟ್ ಹೇಳುತ್ತೆ ಅದನ್ನು ಎಕ್ವೈರ್ ಮಾಡಬೇಕು ಅಂತ. ಯಾವುದೇ ಅಧಿಕಾರಿ ಕ್ರಮ ತಗೊಳ್ತಾ ಇಲ್ಲ. ಇವರೆಲ್ಲ ಅಂಡರ್ ದ ಟೇಬಲ್ ಸೇರಿಕೊಂಡು ಎಲ್ಲ ನಡೆಸ್ತಾ ಇದ್ದಾರೆ. ಇಲ್ಲಿ ನೋಡಿ ಸರ್, ರಸ್ತೆ ಇಲ್ಲ. ಇವಾಗ ನೀವೇ ಬಂದು ನೋಡಿ, ಇಲ್ಲಿ ಲೋಕಲ್ಸ್ ಇವರು ಒಂದು ಇಷ್ಟು ಪ್ರಾಯದ ಹೆಂಗಸರಲ್ಲಿದ್ದಾರೆ. ಏನಾದರೂ ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ಏನು ಮಾಡಬೇಕು ಸರ್? ನೀವು ಇಲ್ಲಿಯವರಲ್ಲ? ಹೌದು ಸರ್, ನಾವು ಇಲ್ಲಿಯವರು. ಆದರೆ ಇಲ್ಲಿ ಯಾರು ಒಂದು ಮಾತನ್ನು ನೋಡಿ ಕಿವಿಗೆ, ನಾವಾದ ಕಾರಣ ಈ ಮುಖಂಡರನ್ನು ಕರಿಬೇಕಾಯ್ತು. ನಾವು ಕೋರ್ಟ್ ಆದಿ, ಮುಖಂಡರಾದಿ ಅಥವಾ ಪೊಲೀಸ್ ಹತ್ರ ಬೇಡ್ಬೋದು. ಇನ್ನೇನು ಅಧಿಕಾರಿಗಳು ಮಾಡದಿದ್ರೆ ನಾವು ಏನು ಮಾಡೋಕ್ಕಾಗತ್ತೆ ಸರ್? MLA ಹೇಳ್ತಾರೆ ಸರ್ಕಾರ ಇರೋದು ಅವರದ್ದು, BJP ಆಡಳಿತ, ನನ್ನದೇನು ನಡೆಯುವುದಿಲ್ಲ, ನಾನಲ್ಲಿ ಏನು ಲೆಕ್ಕಕ್ಕಿಲ್ಲ. ಅವ್ರ ಹತ್ರ ವೈಯಕ್ತಿಕ ವರ್ಷನ್ ಅವ್ರು ಹಾಗೆ ಹೇಳಿದ್ದು. ಮೊನ್ನೆ ಕಾಲ್ ಮಾಡಿದಾಗ ಸಹ ಅವ್ರು ಹಾಗೆ ಹೇಳಿದ್ದು. ಇದರ ಇಲ್ಲಿ ಹೊಯ್ಗೆಯ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಸರ್ ಇಲ್ಲಿ ಆಗುತ್ತಿರುವಂಥ ಈ ಚಟುವಟಿಕೆ ಹೌದು ಸಕ್ರಮ ಅಕ್ರಮ ಅಂತ. ಅಂದ್ರೆ ಇದು ಅವರು ಮಿನಿಸ್ಟರ್ ಆಗಿರುವಾಗಲೇ ಇದು ಮಾಡಿದ್ದು, ಇದನ್ನ ಉದ್ಘಾಟನೆ ಸ್ಯಾಂಕ್ಷನ್ ಮಾಡಿದ್ದು ಅವರಿಗೆ. ಅದು ಕಾನೂನಿನ ಬಗ್ಗೆ ಅರಿವಿತ್ತ ನಮಗೆ ಗೊತ್ತಿಲ್ಲ. ಕಾಂಡಲ್ ಇದು ಮ್ಯಾಂಗ್ರೋವ್ ಟ್ರೀಯ 100 ಮೀಟರ್ ಸುತ್ತಮುತ್ತಲ ಈಗ ಅದನ್ನು ಕಡಿದ್ರೆ ಸರ್, ಗಂಧ ಕಡ್ದಕ್ಕಿಂತ ದೊಡ್ಡ ಅಫೆನ್ಸ್ ಅದು. ನೀವು ಲಾ ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ. ಬಾಂಬೆ ಹೈಕೋರ್ಟನ್ನು ಇಲ್ಲಿ ರಾಜರೋಷ ಕಡ್ದಿದ್ದಾರೆ. ಈಗ ಮೀಡಿಯಾದವರು ಹೋಗಿ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಬಂದರು, ಒಂದು FIR ಮಾಡಿದ್ದಾರೆ. ಅವನನ್ನು ಇಷ್ಟವರೆಗೆ ಕೋರ್ಟಿಗೆ ಹಾಜರು ಮಾಡಲಿಲ್ಲ.
ಈ ಪ್ರಕಾಶ್ ಶೆಟ್ಟಿ ಅನ್ನೋನು, ಅವನನ್ನು ಅರೆಸ್ಟ್ ಮಾಡಲಿಲ್ಲ. ಪ್ರಕಾಶ್ ಶೆಟ್ಟಿ ಪ್ರಕಾಶ್ ಶೆಟ್ಟಿ ತುಂಬೆ ಈ ಜಂಗಲ್ ಲಾಡ್ಜ್ ಇದೆಲ್ಲ ವಹಿಸಿಕೊಂಡಿದ್ದ ಮೊದಲೊಮ್ಮೆ, ಅಲ್ಲೆಲ್ಲ ಗೋಲ್ಮಾಲ್ ಮಾಡಿ ಎಲ್ಲ ಅಲ್ಲಲ್ಲ ತುಂಬೆ ಬಂಜಾರ ಪ್ರಕಾಶ್ ಶೆಟ್ಟಿ ಅಲ್ಲಲ್ಲ ಅಲ್ಲಲ್ಲ ಬಂಜಾರ ಪ್ರಕಾಶ್ ಶೆಟ್ಟಿ ಅಲ್ಲ. ಈಗ ಮೀಡಿಯಾದವರು ಯಾರೆಲ್ಲ ಬಂದಿದ್ದಾರೆ? ಎಲ್ಲ ಟಿವಿ ಅವರು, ಉದಯವಾಣಿಯವರು ಬಂದಿದ್ದಾರೆ, ಡೈಜಿ ವರ್ಲ್ಡ್ ಬಂದಿದ್ದಾರೆ. ಇನ್ನೊಂದು ಆಡಿಯೋ ಕಾನ್ವರ್ಸೇಷನ್ ಬೀಚ್ ನಿರ್ವಹಣೆಯಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಇಲ್ಲ, ಅದರಲ್ಲಿ ಮಾಡಲಿಲ್ಲ ಸರ್, ಮಾಡಲಿಲ್ಲ. ಇದೆ ಒಂದು ರೋಡ್ ಉಂಟು, ರೋಡ್ ಮಾಡ್ಲಿಕ್ಕೆ ಉಂಟು ಅವರಿಗೆ. ಅವ್ರು ಮಾಡಬೇಕು ರೋಡ್. ಅಲ್ಲ, ಅದನ್ನ ನೀವು ತಗೊಂಡಿದ್ದೀರಾ? ಮಾಹಿತಿ ಹಕ್ಕು ಕಾಯ್ದೆ ನಮ್ಮ ಅಗ್ರಿಮೆಂಟ್ ಕಾಪಿ ಉಂಟು ಸರ್, ಆಗದ DC ಸೈನ್ ಮಾಡಿದ ಅಗ್ರಿಮೆಂಟ್ ಕಾಪಿ. ಆಯ್ತು, ಆ ಅಗ್ರಿಮೆಂಟ್ ಇರುತ್ತೆ ಕಾಪಿಯಲ್ಲಿ ಉಲ್ಲಂಘನೆ ಮಾಡಿ ಏನೇನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮನವಿ ಕೊಡಿ, ಪ್ರವಾಸೋದ್ಯಮ ಇಲಾಖೆಗೆ ಮನವಿ ಕೊಡಿ. ಜಿಲ್ಲಾಧಿಕಾರಿ ಬೋಟಿಂಗ್ ಅದರಲ್ಲಿ ಇನ್ಕ್ಲೂಡ್ ಆಗಲಿಲ್ಲ. ಹೌದು, ಅದನ್ನ ಸಂಬಂಧಪಟ್ಟ ಅಧಿಕಾರಿ ಪ್ರವಾಸೋದ್ಯಮ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಇದು ಕೊಡಿ. ಇಲ್ಲ ಸರ್, ನೋಡಿ ಇವರು ತುಂಬಾ ಪವರ್ಫುಲ್ ಇದ್ದಾರೆ ಕಾನೂನು ಮುಂದೆ ಎಲ್ಲ ಅಲ್ಲ ಸರ್. ಈಗ ನೋಡಿ, ನಾನೊಂದು ಹೇಳಬೇಕು ಅಂದ್ರೆ ನಾನು ಇದನ್ನು ಓಪನ್ ಆಗಿ ಹೇಳ್ತೇನೆ. ಇಲ್ಲಿ ಡಾಕ್ಟರ್ ಅಖ್ತರ್ ಹುಸೇನ್ಗೆ ಸೇರಿದ ಒಂದು ಗೆಸ್ಟ್ ಹೌಸ್ ಉಂಟು, ಅದು ಅವರ ಸ್ವಂತ ಜಾಗದಲ್ಲಿ ಇದೆ. ಬಟ್ ಮ್ಯಾಂಗ್ರೋ ಟ್ರೀಗಿಂತ ಖಾಲಿ 50 ಮೀಟರ್ ದೂರದಲ್ಲಿ ಉಂಟು. ಆ ಗೆಸ್ಟ್ ಹೌಸನ್ನು ಆ್ಯಕ್ಚುಲಿ ಎಕ್ವೈರ್ ಮಾಡಬೇಕು ಸರ್ಕಾರ. ಬಟ್ DC ಮೊನ್ನೆ ಬಂದು 4 ದಿವಸ ಅಲ್ಲಿ ಉಳಿದು ಹೋಗಿದ್ದಾರೆ ಫ್ಯಾಮಿಲಿ ಸಮೇತ. ಇಲ್ಲಿ ಲೋಕಲ್ಸ್ ಎಲ್ಲ ನೋಡಿದ್ದಾರೆ. DC 4 ದಿನ ಅಲ್ಲಿ ಆರಾಮಾಗಿ ಇದ್ದು ಹೋದ್ರು. ಮತ್ತೆ ಅವರು ಎಂತ ಆ್ಯಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇಲ್ಲಿ ನೋಡಿ ಸರ್, ಈ ಫಿಲ್ಮ್ ಶೂಟಿಂಗ್ ಆಗ್ತಾ ಉಂಟು. ಫಿಲ್ಮ್ ಶೂಟಿಂಗ್ ಆಗೋದು ನಿಮ್ಮ ಗಮನಕ್ಕೆ ತಂದಿದ್ದಾರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದ ಪ್ರಕಾರ ಲೋಕಲ್ ಪುರಸಭೆಯ, ಪಂಚಾಯತ್, ಪೊಲೀಸ್ಗೂ ಎಲ್ಲ ಇನ್ಫಾರ್ಮೇಷನ್ ಮಾಡಬೇಕು, ಕಮಿಷನರ್ ಪರ್ಮಿಷನ್ ತಗೊಳ್ಬೇಕು. ಬಟ್ ರಾಜರೋಷವಾಗಿ ಶೂಟಿಂಗ್ ಮಾಡ್ತಾ ಇದ್ದಾರೆ, ಯಾರು ಕೇಳುವವರಿಲ್ಲ. ಇದನ್ನು ಯಾರಾದರೂ ಫೋನ್ ಮಾಡಿ ಹೇಳಿದರೆ ಮಾಡ್ತೇವೆ, ಕ್ರಮ ಆಗೋದಿಲ್ಲ ಸರ್. ಅಲ್ಲ, 2010 ಕೋರ್ಟ್ ಆರ್ಡರ್ ಮಾಡಿ ಇದನ್ನು ಡಿಮಾಲಿಷ್ ಆರ್ಡರ್ ಬಂತು, ಗೊತ್ತುಂಟಾ? ಪೊನ್ನುರಾಜ್ ಯಾರು? ಪೊನ್ನುರಾಜ್ ಬಂದ. ಆಗ ಇಲ್ಲಿ ಗಲಾಟೆ ಆಯಿತು. ನಾನು ಆಗ ಫಿಶರೀಸ್ ಡೆವಲಪ್ಮೆಂಟ್ ಚಾರ್ಜ್. ಆಗ ಏನಾಯಿತು ಅಂತ ಹೇಳಿದ್ರೆ, ನಮ್ಮ 2 MLAಗಳಿದ್ರು, ಯೋಗೀಶ್ ಮತ್ತು ಪಾಲಿಮಾರ್. ಅದು ಎಂಥದೋ ಒಂದು ಗೊತ್ತಾಗಲಿಲ್ಲ, ಅವರು ಇದಕ್ಕೆ ಇಂಟರ್ಫಿಯರ್ ಆಗಲಿಲ್ಲ. ಕೊನೆಗೆ ಗಲಾಟೆ ಜೋರಾಗ್ತದೆ ಅಂತ ಹೇಳುವಾಗ ಇಲ್ಲಿ 128 ಬೋವ್ ಫಿಶರ್ಮ್ಯಾನ ಮನೆಗಳಿವೆ, 128 ಮತ್ತು 12 ಅಲ್ಲ, ಇದು ಬಂಗಲೆಗಳೆಲ್ಲ ಆಗಿದೆ, ರೆಸಾರ್ಟ್ ಆಗಿದೆ ಆಗ. ಸೊ ನನಗೆ ಫೋನ್ ಮಾಡಿ ಇಲ್ಲಿ ಹೇಳಿದ್ರು ಸಂಘದ ಪ್ರಮುಖರು ಪ್ರಕಾಶ್, ಇಮಿಡಿಯೇಟ್ಲಿ ಬೆಂಗಳೂರಿಂದ ಬಂದು ಇದನ್ನು ಮಾತಾಡಬೇಕು ಅಂತ. ಹಾಗೆ ಅಲ್ಲಿ ಜಯಂತ್ ಶೆಟ್ಟಿಯವರ ಅಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ಮೀಟಿಂಗ್ ಎಲ್ಲ ಅವರು 12 ಮನೆಯವರು ಇದ್ದರು, ನಮ್ಮ 128 ಮನೆಯವರು ಇದ್ದರು. ರಾತ್ರಿ ಮೀಟಿಂಗ್ ಆಗಿ ನಾನು ಪೊನ್ನುರಾಜಿಗೆ ಫೋನ್ ಮಾಡಿ ಕೇಳಿದೆ, ನಾನು ಹೀಗೆ ಇಂಥ ನೀವು ನಾಳೆಲ್ಲ ನಾಡ್ದು ಡಿಮಾಲಿಷ್ ಎಲ್ಲ ಸರ್, ಡಿಮಾಲಿಷ್ ಎಲ್ಲ ಇನ್ಕ್ಲೂಡಿಂಗ್ ಆಲ್ ದ ಗೆಸ್ಟ್ ಹೌಸ್ ಡಿಮಾಲಿಷ್ ಮಾಡಿಕೊಂಡು, ಸೊ ನಮಗೆ ಒಂದು ಪರ್ಮಿಷನ್ ಕೊಡಿ, ನಾವು ನಿಜವಾಗಿ ಹೇಳುವಂಥದ್ದನ್ನು ಹೇಳಲಿಕ್ಕಿದೆ ಅಥವಾ. ಆಗ ಅವರು ಹೇಳಿದರು, ರಾಮಚಂದ್ರ ನಾಳೆ ಅವ್ರು ಬಂದು 10 days ಆದಷ್ಟೇ, ನಾಳೆ 10 ಗಂಟೆಗೆ ನೀವು ಬನ್ನಿ. ನಾನು ಬರುವಾಗ ಈ 128 ಮನೆಯವರು ಬಂದರು, ಎಲ್ಲ ಅವರು ಬಂದರು. ಅಲ್ಲಿ ಹೋಗಿ DC ಆಫೀಸ್ಗೆ ಅವರಿಗೆ ಇದಾಯಿತು, ನಾನು ನಿಮ್ಮನ್ನು ಕೆಲವರನ್ನೇ ಬರಲಿಕ್ಕೆ ಹೇಳಿದೆ, ಇಡೀ ಊರು ಬಂದಿದೆ ಅಂತ. ಆಗ ಒಂದು ಹೆಂಗಸು, ಶೀಸ್ ಎ ಲರ್ನರ್ ಲೇಡಿ, ಬಾಂಬೆಯವರು, ಒಳ್ಳೆಯವರು, ನಾವು ನಿಮಗೆ ಹೇಳಲಿಕ್ಕೆ ನಮಗೆ ವ್ಯವಸ್ಥೆ ಇಲ್ಲ, ಈಗ ಹೇಳುವುದಕ್ಕೆ ಬಂದಿದ್ದೇವೆ, ಕೇಳಬೇಕು ನೀವು ಅಂತ ಹೇಳಮ್ಮ ಅಂತ ಹೇಳಿದ್ರು. ಪೊನ್ನುರಾಜ್ ಜೆಂಟಲ್ಮ್ಯಾನ್ ಅವ್ರು ಕೇಳಿದ್ರು. ಆಗ ಅವ್ರು ಹೇಳಿದ್ರು, ಏನು ಮಾಡಲಿಕ್ಕಾಗೋದಿಲ್ಲ, ನಾಳೆಲ್ಲ ನಾಡ್ದು 128 ಮನೆಗಳನ್ನು ಮತ್ತು ಈ 12 ಮನೆಗಳನ್ನು ಡಿಮಾಲಿಷ್ ಮಾಡಿ ಕೋರ್ಟ್ ಇದೆ, ನೀವು ಯಾವುದನ್ನು ನನಗೆ ಏನು ಮಾಡಲಿಕ್ಕಾಗೋದಿಲ್ಲ ಅಂತ. ಆಗ ನಾನು DC ಹೇಳಿದೆ, ದೆರ್ ಈಸ್ ಎ ಅಲಿಖಿತ ಕಾನೂನು ಅಂತ ಉಂಟು, ಅಲಿಖಿತ ಕಾನೂನು, ನಾಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ರೂಲ್ಸ್. ಅಲ್ಲಿ ಏನಿದೆ ಅಂತ ಹೇಳಿದರೆ, ಈ 128 ಬೋವಿಗಳು ಏನಿದ್ದಾರಲ್ಲ ಫಿಶರ್ಮ್ಯಾನ್, ಫ್ರಮ್ ಸೋಮೇಶ್ವರ ಟು ನಿಮ್ಮ ಅಂಕೋಲೆವರೆಗಿರುವ ಈ ಬೀಚಲ್ಲಿರುವ ಮನೆಗಳನ್ನು ಬ್ರಿಟಿಷ್ ಟೈಮ್ನಲ್ಲಿ ಒಂದು ಕಾನೂನಿದೆ. ಅದು ಯಾವ ವರ್ಗ ಭೂಮಿ ಉಂಟಲ್ಲ, ಆ ವರ್ಗ ಭೂಮಿ ಎದುರುಗಡೆ ಇರತಕ್ಕಂಥ ಸರ್ಕಾರಿ ಪರಮೋಖ ಭೂಮಿ, ಅದು ವರ್ಗ ಭೂಮಿಯವರ ಅಧಿಕೃತ ಭೂಮಿ. ಅದು ಏನು ಮಾಡ್ತಾರೆ, ಗೌರ್ಮೆಂಟ್ ಅಪ್ರೂವ್ ಆಗಿದ್ದಾರೆ, ಆ ಭೂಮಿಯನ್ನು ಅವರ ಫಿಶಿಂಗ್ ನೆಟ್ಟಿಗೆ ಅವರಿಗೆ ಇದು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗೆ ಗೌರ್ಮೆಂಟ್ ಹ್ಯಾಸ್ ಗಿವನ್ ಲಿಬರ್ಟಿ. ನೀವು ಅನುಭವಿಸುವುದು ಅನುಭವ ಹಕ್ಕುಂಟು ಅವರಿಗೆ. ಆದ ಕಾರಣ ಅದೊಂದು ಅಲಿಖಿತ ಕಾನೂನು ಈಗಲೂ ಇದೆ, ಬಟ್ ರಿಟರ್ನ್ ಇಲ್ಲ. ಆದ ಕಾರಣ DC ಅವರು ಇದನ್ನು ಪರಿಶೀಲಿಸಿ ಆ 128 ಮನೆಗಳು ಏನು ಉಂಟ ಅವರ ಭೂಮಿ ಈಗ ಅವ್ರ ಸ್ವಂತ ಭೂಮಿ, CRZ ಆ್ಯಕ್ಟ್ ಪ್ರಕಾರ ಯು ಕ್ಯಾನ್ ನಾಟ್ ಡಿಮಾಲಿಷ್ ಅಂತ ನಾನು ಹೇಳಿದೆ. ಅವರಿಗೆ ಕನ್ವಿನ್ಸ್ ಆಯಿತು. ಅವರಿಗೆ ಆಗ ಇಮಿಡಿಯೇಟ್ಲಿ ಅವರು ಹೇಳಿದರು, ಕೋರ್ಟ್ ಕಾನೂನು ಪ್ರಕಾರ ಹೌದು, ಒಂದು ವೇಳೆಗೆ ಫಿಶರ್ಮ್ಯಾನ್ ಅವರಿಗೆ ಎಂಥದ್ದು ಒಂದು ಇದ್ದರೆ ನಾನು ಆ್ಯಸ್ ಎ DC ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ನಲ್ಲಿ ನಿಮ್ಮ 128 ಮನೆಯನ್ನು ಡಿಮಾಲಿಷ್ ಮಾಡಿದ್ದನ್ನು ಕೈ ಬಿಟ್ಟರು. ಆಗ ಎಲ್ಲರೂ ಖುಷಿ ಆಯಿತು. ಆಗ ಇವರು ಕೇಳಿದ್ರು, ಆಯಿತು ಅವ್ರದ್ದು ಡಿಮಾಲಿಷ್ ಮಾಡಿದ್ರು, ನಮ್ಮದೇನು ಮಾಡಬೇಕು ಅಂತ.
ಆಗ ನನ್ನ ಹತ್ರ ಕೇಳಿದ್ರು ಒಂದು ಮಾಡಿ ಅಂತ. ನಾವು ಏನು ಮಾಡಲಿಕ್ಕೆ ಸಾಧ್ಯ? ಅವ್ರ ಕಷ್ಟ ಬಂದಾಗ ಅವರು ಸ್ವಲ್ಪ ವರ್ಗ ಒಂದು ಅರ್ಧ ಸೆನ್ಸ್ ಅರ್ಧ ಎಕರೆ ಏನೋ ಮಾರಾಟ ಮಾಡಿದ್ದಾರೆ ಮಕ್ಕಳಿಗೆ ಮದುವೆಗೂ ಅಥವಾ ಎಜುಕೇಷನ್. ಅವರು ಸ್ವಂತ ಭೂಮಿಯನ್ನು ಮಾರಾಟ ಮಾಡೋ ರೈಟ್ ಅವನಿಗಿದೆ. ಮತ್ತು ಅವನು ಪಂಚಾಯತಿನಲ್ಲಿ ಅವನು ಇದು ಕಟ್ತಾನೆ ಟ್ಯಾಕ್ಸ್. ಪಂಚಾಯತ್ನಲ್ಲಿ ರಿಜಿಸ್ಟ್ರೇಷನ್ ಇದು ಜಮೀನು ಕಟ್ಟುವಂಥ ರೈಟ್ ಎಲ್ರಿಗೂ ಇದೆ. ಆದ ಕಾರಣ ಅವರ ಕಷ್ಟದ ಭೂಮಿಯನ್ನು ಕೊಟ್ಟಿದ್ದಾರೆ. ಅವ್ರು ಪರ್ಚೇಸ್ ಮಾಡಿದ್ದು ಕೂಡ ರೈಟ್, ಮಾರಿದ್ದು ಕೂಡ ರೈಟ್. ನಾವು ಇವಾಗ ನೀವು ಅವರಿಗೆ ಒಂದು 6 ತಿಂಗಳು ಟೈಮ್ ಕೊಡಬೇಕು. ಲೆಟ್ ದೆಮ್ ಗೋ ಟು ಕೋರ್ಟ್. ಅದು ಕನ್ವಿನ್ಸ್ ಮಾಡಿ ತಂದು ತಾರದಿದ್ದರೆ ಯು ಕ್ಯಾನ್ ಡಿಮಾಲಿಷ್, 6 ತಿಂಗಳು ಕೊಡಿ ಅಂತ ಹೇಳಿ ಅವ್ರು 3 ತಿಂಗಳು ಟೈಮ್ ಕೊಟ್ಟರು. 3 ತಿಂಗಳು ಟೈಮ್ ಕೊಟ್ಟಾಗ ಅದರಲ್ಲಿ 4 ಮನೆಯವರು, ಜಯಂತ್ ಶೆಟ್ಟಿ, ರವೀಂದ್ರನಾಥ್ ರೈ ಮತ್ತು 5-6 ಮನೆಯವರು ಕೋರ್ಟಲ್ಲಿ ಸ್ಟೇ ತಂದು ಉಳಿದದ್ದು ಡಿಮಾಲಿಷ್ ಆಯಿತು. ಆ ಡಿಮಾಲಿಷ್ ಹೋಗಿ ನಾನು ದುಬೈನಲ್ಲಿದ್ದೆ, ನೋಡ್ತಾ ಇದ್ದೇನೆ. ಆ ಪೊಸಿಷನ್ ಅಲ್ಲಿಯವರೆಗೆ ಆಗಿತ್ತು. ಆಗ ನಾವು ಇಷ್ಟೆಲ್ಲ ಆಗಿತ್ತು. ಆ ನಂತರ ಡೆವಲಪ್ಮೆಂಟ್ಸ್ ಏನು ಆಗಿಲ್ಲ ಕಾಣ್ತದೆ. ಇಲ್ಲ ಎಂತ ಆಗಲಿಲ್ಲ. ಸ್ಥಿತಿ ಇವರಿಗೆ ಸರ್ ನಾನು ಹೇಳೋದು, ಈ ಫಿಷರ್ಮೆನ್ ಸೋ ಕಾಲ್ಡ್ ಇವರಿಗೆ ಇರತಕ್ಕಂಥ ಇವರ ಹಕ್ಕನ್ನು ಚ್ಯುತಿ ಮಾಡತಕ್ಕಂಥ ಕಾರ್ಯಕ್ರಮಗಳು ನಡೀತದೆ. ಬಿಕಾಸ್ ಆಫ್ ದಿಸ್ ಬೇರೆ ಬೇರೆ ಇವರಿದ್ದಲ್ಲ. ಆದ ಕಾರಣ ಅವರು ಹೇಳುವ ಒಂದು ಮಾತು, ಈ ಭೂಮಿಯನ್ನು ಕಾಂಡ್ಲಾ ತಮಗೆ ಗೊತ್ತಿದ್ದ ಹಾಗೆ ಇಂದ ಕಾನ್ಸ್ಟಿಟ್ಯೂಷನ್ ಇಂಡಿಯಾದಲ್ಲಿ ಏನು ಹೇಳ್ತಂದರೆ, ಅಲ್ಲಿ ಯಾವುದೇ ರೀತಿಯ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಸಂಬಂಧಪಟ್ಟ ಚೌಕಟ್ಟು ಆಗಬಾರ್ದು ಅಂತ ಕಾನೂನಿದೆ. ಕಾನೂನು ಮತ್ತು ಅದಕ್ಕೊಂದು ಲಿಮಿಟೇಷನ್ ಕೂಡ ಇದೆ. ಆ ಲಿಮಿಟೇಷನ್ ಆ ವ್ಯಾಪ್ತಿಯಲ್ಲಿರುವಾಗ ಅವರಿಗೆ ಇಲ್ಲಿ ಯಾರಿಗೆ ಕೊಟ್ಟಿದ್ದಾರ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಇರುವುದಿಲ್ಲ. ಅದರಲ್ಲಿ ಇದು ಸೋ ಕಾಲ್ಡ್ ಬೀಚನ್ನು ನಿರ್ವಹಣೆ ಅಂತ ಹೇಳೋದನ್ನು ಪಣಮೂರು ಬೀಚಿಗೆ ಯತೀಶ್ ಭಾಯ್ ಕಂಬಾಟಿಗೆ ನನಗೆ ಗೊತ್ತು. ಅವರು ನಿರ್ವಹಣೆ ಅವರು ಬೇರೆ ಏನು ಮಾಡಲಿಕ್ಕಿಲ್ಲ. ಅಲ್ಲಿ ಟಾಯ್ಲೆಟ್ ಗಿಲೆಟೇನಲ್ಲಿ ಕಟ್ಟಿ ಮೂಲಭೂತ ಕಟ್ಬೋದಿಲ್ಲ, ಸ್ಟ್ರಕ್ಚರಲ್ ಕಟ್ಟಿ ಅದು ಮಾಡಿ ಡೆವಲಪ್ಮೆಂಟ್ ಮಾಡುವ ರೈಟ್ ಇಲ್ಲ. ನಿರ್ವಹಣಾ ರೈಟಿಗೂ ಕನ್ಸ್ಟ್ರಕ್ಷನ್ ಕಾನೂನು ವ್ಯತ್ಯಾಸ ಇದೆ. ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದ ಹೇಳಿದ್ರೆ ಇದು ಇಲ್ಲೀಗಲ್. ತಹಶೀಲ್ದಾರ್ ಗಮನಕ್ಕೆ ಬರಲಿಲ್ಲ ತಹಶೀಲ್ದಾರ್ ಗಮನಕ್ಕೆ. ಹೌದು, ಈಗ ಕಾನೂನು ಪ್ರಕಾರ ನಿರ್ವಹಣೆ ಅಂದರೆ ನಿಮ್ಮ ಹಕ್ಕು ಏನಿದೆ ನ್ಯಾಯೋಚಿತ, ಅದನ್ನು ಕಾನೂನುಬದ್ಧವಾಗಿ ತೆಗಿಬೇಕು. ಈಗ ಸರಿ ಹೇಳೋದ್ರಲ್ಲಿ ತಪ್ಪಿಲ್ಲ. ನೀವು ಯಾರ ಹತ್ರ ಹೋರಾಟ ಮಾಡಬೇಕು? ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಅಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೆ ರಕ್ಷಣೆ ಕೊಡ್ಬೋದು ಅಷ್ಟೇ. ಅದರದ್ದೇನು ಅವ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಬಂದ ನಮಗೆ ಹೀ ಕ್ಯಾನ್ ರಿಪೋರ್ಟ್. ಈಗ ಅಲ್ಲಿ ಗಲಾಟೆ ಆಗೋ ಚಾನ್ಸ್ ಉಂಟು, ಅವರ ಫೀಲಿಂಗ್ಸ್ ಇಷ್ಟು ಅಂತ ಅವ್ರು ರಿಪೋರ್ಟ್ ಮಾಡ್ಬೋದು ಅಷ್ಟೇ, ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನೀವು ನಿಮ್ಮ ಹಿರಿಯವರೆಲ್ಲ ಸೇರಿಕೊಂಡು DC-ಗೆ ಅಧಿಕೃತವಾಗಿ ನಮ್ಮ ಮಾತನ್ನು ಕೊಡುವಂಥದ್ದು ನೀವು ಮಾಡಿಲ್ಲ ಇಷ್ಟುವರೆಗೆ. ಮಾಡಿದ್ವಿ ಸರ್. ನೀವು 2-3 ಜನ ಹೋಗಿ ಮಾಡಿರ್ಬೋದು. ಉಂಟು ಅಲ್ಲ, 3 ಬೋಯಿ ಮಹಾಸಭಾದಿಂದನೇ DC-ಗೆ ಕಮಿಷನರಿಗೆ ಉಳ್ಳಾಲ ರಿಪ್ಲೈ ಮಾಡಿದ್ರು ಅದಕ್ಕೆ ರಿಪ್ಲೈ ಬರಲಿಲ್ಲ ಸರ್. ಅದು ರಿಪ್ಲೈ ಭರಿಸಬೇಕು. ನೀವು ಕೊಟ್ಟು ಬಂದರೆ ಆಗೋದಿಲ್ಲ, ಫಾಲೋಅಪ್ ಮಾಡಿ ಭರಿಸಬೇಕು. ಭರಿಸುವ ಕಾನೂನು ನೀವು ಮಾಡಿದ್ದೀರಾ? ಈಗ ಇವರು ಕಟ್ಟ ಕಡೆಗೆ ಮೊರೆ ಹೋದ್ದು ಪೊಲೀಸ್ ಡಿಪಾರ್ಟ್ಮೆಂಟಿಗೆಲ್ಲ. ಈಗ ಅಲ್ಲಿ ಎಲ್ಲೂ ನ್ಯಾಯ ಸಿಗುವುದಿಲ್ಲ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೊರೆ ಹೋದಲ್ಲ ಇವರು. ಯಾರು? ಈಗ ಇವರು ಸ್ಥಳೀಯರು. ರಕ್ಷಣೆ ಕೊಡಿ ಅಂತ ಇವರು ಕೇಳಿ. ಈಗ ಪೊಲೀಸ್ ಇಲಾಖೆಯಿಂದ ನಾವು ಸಂಬಂಧಪಟ್ಟ ಇದನ್ನು ವರದಿ ಮಾಡ್ಬೋದು, ಈ ರೀತಿ ಇದಾಗಿದೆ ಅಂತ ಬೇಕಾದ್ರೆ ನಮ್ಮಿಂದ ಒಂದು ಕಳಿಸ್ಬೋದು. ಆದರೆ ಸಂಬಂಧಪಟ್ಟ ಇಲಾಖೆ ಇದೆ, ಪ್ರವಾಸೋದ್ಯಮ ಇಲಾಖೆ ಇದೆ, ತಹಶೀಲ್ದಾರ್ ಇದ್ದಾರೆ, CRZ ಇದೆ, ಜಿಲ್ಲಾಧಿಕಾರಿಗಳಿದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಇವರು ಏನು ಕಂಡೀಷನ್ ಕೊಟ್ಟಿದ್ದಾರೆ, ಚಟುವಟಿಕೆ ಏನೇನು ಮಾಡಬೇಕು, ಏನು ಬಿಡಬೇಕು, ನಿರ್ವಹಣೆಯಲ್ಲಿ ಯಾವ ಕಂಡೀಷನ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತದೆ, ಅದು ಉಲ್ಲಂಘನೆ ಯಾವುದಾಗಿದೆ, ಉಲ್ಲಂಘನೆ ಆಗಿದ್ದಕ್ಕೆ ಏನು ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ಇವರು ಇದು ಕೊಡಬೇಕು. ಸಂಬಂಧಪಟ್ಟ ಅಧಿಕಾರಿಗೆ ಮನವಿಯನ್ನು ಕೊಡಬೇಕು. ಅವಾಗ ಅವರು ಇದು ಅಧಿಕಾರಿಗೆ ಅರ್ಜಿಯನ್ನು ಕೊಟ್ಟಾಗ ಅರ್ಜಿಯ ಮೇಲೆ ಅವರು ಇದು ಕೊಡ್ತಾರೆ, ಪರಿಶೀಲನೆ ಮಾಡಿ ಏನು ಹಿಂಬರ ಕೊಟ್ಟು ಏನು ಆ್ಯಕ್ಷನ್ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಇವರು ನಮಗೇನೋ ರಕ್ಷಣೆ ಕರೆದ್ರು ಅಂದಾಗ ನಾವು ಬರಬೇಕು. ಇಲ್ಲಿ ಡೆಮಾಲಿಷ್ ಮಾಡಬೇಕು, ಪೊಲೀಸ್ನವರು ನೀವು ರಕ್ಷಣೆ ಕೊಡಿ ಅಂತ ನಾವು ಕೊಡ್ಬೋದು. ಯಾಕೆಂದರೆ ಅಲ್ಲಿ ಆಗಿರೋದ್ರಿಂದ ನಮಗೆ ಈ ಲ್ಯಾಂಡ್ ಓನರ್ ಆಗಲಿ, ಯಾವುದು CRZ ಯಾವುದು ಇದ್ರ ಬಗ್ಗೆ ಮ್ಯಾಪ್ ಆಗಲಿ ಮತ್ತೊಂದಾಗಲಿ ನಮಗಿರೋದಿಲ್ಲ, ಪೊಲೀಸ್ ಇಲಾಖೆಗೆ ಇರಲ್ಲ. ನಾವೇನಾದರೂ ರಕ್ಷಣೆ ಕೊಡು ಗಲಾಟೆ ಆಯಿತು ಅಂದರೆ ಕ್ರಿಮಿನಲ್ ಕೇಸ್ ಮಾಡ್ತಕ್ಕಂಥದ್ದು. ಇಲ್ಲಿಗಲ್ ಮಾಡಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಾವು ತಗೊಂಡು ಕೇಸ್ ಮಾಡ್ಬೋದು. ಬಟ್ ಅದು ಇಲ್ಲಿಗಲ್ ಅಂತ ಕಂಪ್ಲೇಂಟ್ ಕೊಡಬೇಕಾದ್ರೆ ಅವರು You are supposed to be informed and you are supposed to give a permission for film shooting. How it is going on? ನಮ್ದು ಯಾವುದೇ ಪರ್ಮಿಷನ್ ತಗೊಂಡಿಲ್ಲ. ಪುರಸಭೆ ಈಗ ನನಗೆ ಗೊತ್ತಿಲ್ಲ, ಈಗ ನೀವು ಹೇಳಿದ ಮೇಲೆ ಗೊತ್ತು ಶೂಟಿಂಗ್ ನಡೀತದೆ ಅಂತ. 40 ದಿವಸ ಇದಂತೆ. ನಾನು ಇದನ್ನು ಪುರಸಭೆ ಅಧಿಕಾರಿಗೆ ತಿಳಿಸಿದ ಆಡಿಯೋ ಕಾನ್ಫರೆನ್ಸ್ ನನ್ನ ಹತ್ರ ಕಾನ್ವರ್ಸೇಷನ್ ಇದೆ. ಹೌದಾ, ನಾನು ನಾಳೆ ಕ್ರಮ ತಗೊಳ್ತೇನೆ. ನನ್ನ ಅಧಿಕಾರಿಗಳು ಇವತ್ತು ಮೀಟಿಂಗ್ ಅಲ್ಲಿ ಇದ್ದಾರೆ. ನಾಳೆ ತಗೊಳ್ಳೋರು ಇವತ್ತಿಗೆ 10 ದಿವಸ ಆಯ್ತು, ಇನ್ನೇನು ಮಾಡಲಿಲ್ಲ. ಶೂಟಿಂಗ್ ಆಸ್ ಯೂಶುವಲ್ ಆಯಿತು, ಅವ್ರು ಹೋದ್ರು. ಅವರ ಇದು ಇನ್ನು ನಡೀತಾ ಉಂಟು, ಕ್ಲೋಸ್ ಆಗಿ ಉಂಟಲ್ಲ, ಅವರ ಇದೆಲ್ಲ ಉಂಟು, ಎಂತ ಸೆಟ್ ಎಲ್ಲ ಹಾಕಿದಲ್ಲಿ ಉಂಟು, ಸೆಟ್ ಎಲ್ಲ ಉಂಟು. ಅದೇ ಗೆಸ್ಟ್ ಹೌಸ್ ಹಿಂದಗಡೆ ಸಮುದ್ರಕ್ಕೆ ಬೇಲಿ ಹಾಕಿ ಇದಾಕಿದೆ. 100 rupees. ಆಂಬ್ಯುಲೆನ್ಸ್ ಇಲ್ಲ, ಏನು ಸೇಫ್ಟಿ ಇಲ್ಲ. ಇಬ್ಬರು ಇಲ್ಲಿ ನಿಂತು ಟಿಕೆಟ್ ಕೊಡ್ತಾರೆ. ಈಗ ಇಲ್ಲಿ ಮೀನು ಹಿಡಿಯುವಂತ ಸ್ಥಳ,
ಈಗ ಬಲೆ ಬಿಟ್ಟವಳ ಮೇಲೆ ಇದು ದೋಣಿ ಹೋಗೋದಾದ್ರೆ ಅವರಿಗೆ ಮೀನುಗಾರಿಕೆಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ, ಮತ್ತೆ ಅಲ್ಲಿ ವಿಶೇಷ ಆಗ್ಬೋದು, ಗಲಾಟೆ ಆಗ್ಬೋದು. ಅದಕ್ಕೆ ಹಾಗೆ ಮೀನು ಹಿಡಿಲಿಕ್ಕೆ ಹೋದ್ರೆ ಬರಬಾರ್ದು ಅಂತ ಹೇಳಿ ಅವರ ಬಲೆ ಎಲ್ಲ ಬೀಸಿದ್ದಾಗ ಅಲ್ಲಿ ಬಂದು ಇವರು ಬೋಟ್ ತಗೊಂಡು ಹೋಗುವಾಗ ಅವರ ಫಿಶಿಂಗ್ ಬಲೆ ಹೋಯ್ತಲ್ಲ ಸರ್. ಅವರು ಕಷ್ಟಪಟ್ಟು ದುಡಿಲಿಕ್ಕೆ ಅಂತ ಬರುದು, ಇವರ ದುಡಿಮೆಯನ್ನು ನೋಡಿ ಇಲ್ಲಿ ಪಾಪದವರು ಇದನ್ನು ಇದು ಮಾಡಿ ನಮಗೆ ದೋಣಿ ಇರ್ತದೆ, ನಮ್ಮ ದೋಣಿಯಲ್ಲಿ ನಾವು ಬರುವಾಗ ಬರಬಾರ್ದು ಅಂತ ಅದು ಮೊನ್ನೆ ಆಗಿದೆ. ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ ನಮ್ಮ ಫ್ಯಾಮಿಲಿಯಾಗಿ ಇಲ್ಲಿ ದೋಣಿಯಲ್ಲಿ ಬರುವಾಗ ಇವರ ಅಮ್ಮ ಇವರು ಇಲ್ಲಿ ಬರಬಾರ್ದು, ವಿಡಿಯೋ ಮಾಡ್ತೇನೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಊರಿನವರ ಫಿಶಿಂಗ್ ದೋಣಿನ ಅಲ್ಲ, ಫಿಶಿಂಗ್ ದೋಣಿಯಲ್ಲಿ ಈಗ ನಾವು ಒಂದು ಫ್ಯಾಮಿಲಿಯನ್ನು ಕರ್ಕೊಂಡು ಬರುವಾಗ ಬರಬಾರ್ದು, ನಮ್ಮ ಅಂಡರ್ಗೆ ಬರಬೇಕು ಅಂತ ಹೇಳ್ತಾರೆ ಅವ್ರ ಅಂಡರ್ಗೆ ₹100 ಕೊಟ್ಟು ಬರಬೇಕು. ನಮ್ಮ ದೋಣಿಯಲ್ಲಿ ನಾವು ಇಲ್ಲಿ ಚಿಕ್ಕದಿಂದಲೇ ಬಂದದ್ದು. ಮತ್ತೆ ಇಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಅಳಿವೆ ಬೀಳ್ತದೆ. ಬಿದ್ದರೆ ನಾವು ಇಲ್ಲಿ ಒಂದು 65-70 ಮನೆ ಉಂಟು, ಶಾಲಾ ಕಾಲೇಜಿಗೆ ಏನು ಎಲ್ಲರಿಗೂ ಗೊತ್ತುಂಟು. ಅದು ನೀರು ತುಂಬಿದ್ರೆ ನಾವು ಇಲ್ಲಿ ಬಂದು ಅಳಿವೆ ಕಡಿದು ನೀರು ಬಿಡುದು. ಕಳೆದ ಸಾರಿ ಇದು ಗಲಾಟೆ ಆಗಿ ಪುರಸಭೆ ಅವರು ಬಂದು ಕಡಿಸಿದ್ವಿ, ಆದರೂ ನಮಗೊಂದು ಇದು ಇಲ್ಲ. ಪುರಸಭೆ ಇದಕ್ಕೆ ಮಾಡಿದ್ದಾರೆ ಸರ್, ಹೇಳಿದ್ರು ಬಿಲ್ಡಿಂಗ್ ಇದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂತ. ಇದು ಮಾಡಿದ್ದಾರೆ, ಇದೆಲ್ಲ ಸಮುದ್ರ ತಗೊಂಡೋಗಿದೆ. ಇಲ್ಲಿ ವರ್ಷ ವರ್ಷ ಕಡಲು ಕೊರೆತ ಆಗ್ತಾ ಉಂಟು. 2-3 ಸಲ ರೋಡ್ ಮಡಿ ಆಯಿತು, ಆ ರೋಡ್ ಹೋಗ್ತಾ ಉಂಟು. ಇಲ್ಲಿ ಪಾಪ ತುಂಬ ಮನೆ ಉಂಟು, ಈ ಮನೆಯವರಿಗೆ ಹೋಗ್ಲಿಕ್ಕೆ ಎಲ್ಲ ಏಜ್ ಅವರು ಇದ್ದಾರೆ, ಅವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ಕುಡಿಯುವ ಯಾರು ನೋಡ್ತಾ ಇಲ್ಲ. ಇಲ್ಲಿ ಅವರವರಿಗೆ ಬೇಕಾಗಿ ದುಡ್ಡು ಮಾಡ್ತಾ ಹೋಗ್ತಾರೆ. ಇಲ್ಲಿ ತೊಂದರೆನೇ ಯಾರು ಇದು ಮಾಡುದಿಲ್ಲ, ಪರಿಶೀಲನೆ ಮಾಡುವುದೇ ಇಲ್ಲ. ಮತ್ತೆ ಒಂದು ಇಲ್ಲಿ ಇರುವುದು ಈಗ ಖಾಲಿ ಅವರು ಮಾತ್ರ ಇದ್ದಾರೆ ಸರ್, ನೋಡಿ ಸರ್, ಅವರು ಮಾತ್ರ ಇದ್ದಾರೆ. ಈಗ ಎಲ್ಲ ಬಾಡಿಗೆ ಇವರೆಲ್ಲ ಈಗ ಬಾಡಿಗೆ ಮನೆಯಲ್ಲಿ ಇದ್ದಾರೆ, ಇಲ್ಲೆಲ್ಲ ಮನೆ ಬಿಟ್ಟು ಹೋಗಿದ್ದಾರೆ, ಮನೆ ಬಿಟ್ಟು ಹೋಗಿ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಯಾಕಂದ್ರೆ ಅವರು 10 ಆಗಿದವರು ಯಾರು ಎಲ್ಲಿ ಎಲ್ಲ ಪುರಸಭೆಗೆ ತಹಶೀಲ್ದಾರ್ ಇಲಾಖೆಯವರು ಕರೀಲಿಲ್ವಾ? ಎಲ್ಲರಿಗೂ ಪ್ರವಾಸೋದ್ಯಮಕ್ಕೆ ಲಿಖಿತ ಮೂಲಕ ಎಲ್ಲ ಕೊಟ್ಟಿದ್ದೇವೆ, ಎಲ್ಲ ಪೇಪರ್ಸ್ ಲಿಖಿತ ಮುಖ ಎಲ್ಲ ಕೊಟ್ಟಿದ್ದೇವೆ. ಅದು ಯಾರು ನಮಗೆ ರಿಟರ್ನ್ ಕೊಡಲಿಲ್ಲ. ನನ್ನ ಹತ್ರ ಎಲ್ಲ ಉಂಟು ಅದು ಕೊಟ್ಟಂತ ಪೇಪರ್ಸ್. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ ಫಸ್ಟ್ ಅದು ನೋಡಬೇಕು. ಯಾರು ಕೊಟ್ಟಿದ್ದಾರೆ, ಒಂದು ಪ್ರವಾಸೋದ್ಯಮ ಇಲಾಖೆ ಕೊಟ್ಟಿದ್ದಾರೆ, ಅದಕ್ಕೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ, ಅದಕ್ಕೆ ಏನೆಲ್ಲ ನಾಮ್ಸ್ ಇಟ್ಟಿದ್ದಾರೆ, ಇದು ಈಗ ಲೋಕಲ್ಸ್ಗೆ ಏನೋ ಸಂಬಂಧ ಅದನ್ನು ಫಸ್ಟ್ಗೆ ಇವರು ನೋಡಬೇಕು. ನೀವು ಅದರ ಒಳಗಡೆ ಬಂದಿರಾ? ಮಳೆಗಾಲ ಬರುವಾಗ ಇಲ್ಲಿ ಕಾಸ್ಟ್ ಫೋರ್ಸ್ ಅನ್ನು ತರಬೇಕಾಗ್ತದೆ, ಎಲ್ಲ ರೆಡಿ ಮಾಡಬೇಕು. ಯಾಕಂದ್ರೆ ಇಷ್ಟು ಮನೆ 100% ಹೋಗ್ತದೆ. ಇದೊಂದು ನಿಮ್ಗೆ ಕಾಣ್ತದೆ ಒಂದು ಇದೆ ಒಳ ಕ್ರೀಡಾಂಗಣದಾಗಿದೆ. ಯಾಕಂದ್ರೆ ಫುಲ್ ಔಟ್ ಸೈಡ್ ಅಲ್ಲಿ ಬಂದುಂಟು, ಮಿಡ್ಲಲ್ಲಿ ಏನಿಲ್ಲ. ಈ ನೀರು ಕೊಚ್ಚಿಕೊಂಡು ಹೋಗೋದು ನಿಲ್ಲುವುದಿಲ್ಲ, ಅದು ಬಂಡೆ ಅಲ್ಲ, ಅದು ಕೆಸರಿದ್ದು. ಇದರಲ್ಲಿ ಈ ಕಾಂಡಲ್ ಇರೋದ್ರಿಂದ ಅದು ಬಾಕಿ ಆದದ್ದು. ಇದು ಕಂಪ್ಲೀಟ್ ಈ ಸರ್ತಿ ಹೋಗ್ತದೆ. ಆ ಥರ ಮಾಡಿದ್ದಾರೆ. ಅದರ ಒಳಗಡೆ ಬಂದು ನೋಡಿದ್ದಾರೆ, ಯಾರ ಹತ್ರ ಹೇಳೋದು? ಪರಿಹಾರ ಅಧಿಕಾರಿಗಳೇ ಕೊಡಬೇಕು, ಬೇರೆ ಪಬ್ಲಿಕ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವ್ರು ಇನ್ನೊಮ್ಮೆ ಅರ್ಜಿ ಕೊಡಲಿ, ಅವ್ರು ಏನು ಡಿಸಿಷನ್ ತಗೊಳ್ತಾರೆ. ಸರ್ ಇದು ಮೂಲನೇ sir, to support your argument, see, we Moya community, we belong to this place of more than 600 years. You can see the Atka Bhagavati temple, Someshwara temple and Kote Vishnumurti. So there is a history of more than 600 years. Okay, so time the Madras presidency was handling this area, and the place which is across the road. Now who built this road, Fisheries Road, with whose permission? We don't know. The British built the railway track, and they decided from the high tide there is a particular distance and the track is still safe. It was done in 1905. Later on this Fisheries Road was made, and they said whichever on the east side of Fisheries Road is the RTC, which is on the other side, that is not door number. So it is illegal. It is not illegal. Madras presidency had given a statement that the poor. ನೋಡಿ, ನಾನು ಸುಕೇಶ್ ಅಂತ, ಇಲ್ಲಿ ನಾನು ಹುಟ್ಟಿ ಬೆಳೆದವ, ಇಲ್ಲಿಯ ಮೂಲ ನಿವಾಸಿ, ಮೀನುಗಾರ. ಸೊ ಇಲ್ಲಿ ರಂಜಿತ್ ಉಚ್ಚಿಲಿದ್ದಾರೆ, ಅವರ ಮನೆಯವರಿದ್ದಾರೆ, ನಮ್ಮ ಇದು ಜಾತಿಯ ಮುಖಂಡರು ಬೈಕಂಪಾಡಿಯವರಿದ್ದಾರೆ, ಸೊ ಶಬೀರ್ ಇದ್ದಾರೆ, ಇಲ್ಲಿ ಆ ಬದಿಯಲ್ಲಿ ಅವರ ಮನೆ. ಇವರು ನಮ್ಮ ಒಬ್ಬರು ಹಿರಿಯರು ವಸಂತ್ ಉಚ್ಚಿಲ್ ಅಂತೇಳಿ. ಇಲ್ಲಿ ವಿಷಯ ಏನು ಅಂದರೆ ನೋಡಿ, ಈ ಬಟ್ಟಪಾಡಿ ಇದು ಕೇರಳಕ್ಕೆ ಕನೆಕ್ಟ್ ಆಗುವ ಎಂಡ್ ಪಾಯಿಂಟ್. ಸೋಮೇಶ್ವರ ಪುರಸಭೆ ಲಾಸ್ಟ್ ಎಂಡ್ ಪಾಯಿಂಟ್ ಇದು ನೆಕ್ಸ್ಟ್ ಈ ಹೊಳೆ ಕಳೆದ್ರೆ ಇದು ಕೇರಳಕ್ಕೆ ಸೇರ್ತದೆ. ಇಲ್ಲಿ ಸೋಮೇಶ್ವರ ಪುರಸಭೆ ಸುಮಾರು 18 ಎಕರೆ ಜಾಗವನ್ನು ಅವರು ಹೇಳ್ತಾರೆ ನಾವು ಟೂರಿಸಂ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ. ಟೂರಿಸಂ ಇಲಾಖೆಯವರು ಕೃಷ್ಣ ಪ್ಯಾಲೇಸ್ ಆ್ಯಂಡ್ ಹೋಟೆಲ್ಸಿಗೆ 10 ವರ್ಷಕ್ಕೆ ಬೀಚ್ ನಿರ್ವಹಣೆಗೆ ಅಂತೇಳಿ ಈ ಜಾಗವನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ಹೇಳ್ತದೆ. ಕೃಷ್ಣ ಪ್ಯಾಲೇಸ್ ಆ್ಯಂಡ್ ಹೋಟೆಲ್ಸ್ ಮುಂಬೈಗೆ ಸಂಬಂಧಪಟ್ಟ ಕಂಪೆನಿ. ಅವರದ್ದು ಕರ್ನಾಟಕದಲ್ಲಿ ಯಾವುದೇ ಆ್ಯಕ್ಟಿವಿಟಿ ಇಲ್ಲ. ಅವರದ್ದು ಪ್ರೊಫೈಲ್ ನಾವು ತೆಗೆದು ನೋಡುವಾಗ ಅವರ ಆ್ಯಕ್ಟಿವಿಟೀಸ್ ಇರೋದೆಲ್ಲ ಮುಂಬೈಯಲ್ಲಿ. ಆದರೆ ಇಲ್ಲಿ ಪ್ರಕಾಶ್ ಶೆಟ್ಟಿ ಅಂತ ಹೇಳುವ ಒಂದು ವ್ಯಕ್ತಿ ನಾನೇ ಕೃಷ್ಣ ಪ್ಯಾಲೇಸ್ ಆ ಲೀಸನ್ನು ಜೆರಾಕ್ಸ್ ಇಟ್ಕೊಂಡು ನಾನೇ ಅಂತ ಹೇಳಿಕೊಂಡು ತಿರುಗಾಡ್ತಾ ಇಲ್ಲಿ ಅನಧಿಕೃತ ಬೋಟಿಂಗ್ ಮಾಡ್ತಾ ಇದ್ದಾರೆ. ಈ ಬೋಟಿಂಗ್ ಆಗಿ ನಾಳೆ ಈ ಬೋಟಿಂಗ್ ಮಾಡಬೇಕಾದ್ರೆ
ಕೋಸ್ಟ್ ಗಾರ್ಡಿದು ಪರ್ಮಿಷನ್ ಆಗಬೇಕು, ಲೋಕಲ್ ಪೊಲೀಸಿದು ಪರ್ಮಿಷನ್ ಆಗಬೇಕು, ಪುರಸಭೆ ಪರ್ಮಿಷನ್ ಆಗಬೇಕು. ಯಾವುದೇ ಪರ್ಮಿಷನ್ ಇರ್ತಿರಲಿಲ್ಲ. ಪುರಸಭೆಯವರು ಕ್ಲಿಯರ್ ಹೇಳಿದರು, ಅಧಿಕಾರಿಗಳು ಈಗ ಕ್ಲಿಯರ್ ಹೇಳಿದರು, ನಾವು ಪರ್ಮಿಷನ್ ಕೊಡಲಿಲ್ಲ. ಕೋಸ್ಟಲ್ ಗಾರ್ಡ್ ಪರ್ಮಿಷನ್ ಅವನು ತೋರಿಸಲಿಲ್ಲ. ಆದರೂ ಇಲ್ಲಿ ಬೋಟಿಂಗ್ ಮಾಡಿ ನಾಳೆ ಏನಾದರೂ ಅವಘಡ ಸಂಭವಿಸಿದರೆ ಬರುವ ಟೂರಿಸ್ಟ್ ಅವ್ರಿಗೆ ಏನು ಗೊತ್ತಿಲ್ಲ. ಈಗ ನಾವು ಅಲ್ಲಿರುವಾಗ ಪಂಜಾಬ್ನವರು ಬಂದರು, ಅವರಿಗೆ ಪಾಪ ಏನು ವಿಷಯವೇ ಗೊತ್ತಿಲ್ಲ. ಅವರು ಎಂತ ಇಲ್ಲಿ ಅದು ವಸ್ತುಸ್ಥಿತಿ ಗೊತ್ತಿಲ್ಲ, ಹೋಗ್ತಾರೆ, ಮುಳುಗಡೆ ಆಗ್ತದೆ, ನಾಳೆ ಏನಾದರೂ ಆಗ್ತದೆ, ಆಗ ಮೀಡಿಯಾ ಬರ್ತದೆ, ಇಶ್ಯೂ ಆಗ್ತದೆ. ಬಟ್ ಅಷ್ಟುವರೆಗೆ ಯಾರ ಜೀವ ಹೋಗೋವರೆಗೆ ನಾವು ಕಾಯಬೇಕಾ? ನನ್ನ ಪ್ರಶ್ನೆ ಇರೋದು ಇಲ್ಲಿ. ಜೀವ ಹೋಗೋವರೆಗೆ ಕಾಯಬೇಕಾ, ಅದಕ್ಕಿಂತ ಮೊದಲು ಕ್ರಮ ತಗೊಳ್ಬೋದಾ ಅಂತೇಳಿ. ಇವರಿಗೆ ಯಾವುದೇ ಪರ್ಮಿಷನ್ ಇದೆ, ಒಂದು ಇಬ್ಬರು ಹುಡುಗರನ್ನ ಇಲ್ಲಿ ಕೂತ್ಕೊಳಿಸಿ ಟಿಕೆಟ್ ಕೊಟ್ಟು ಬಂದವ್ರನ್ನ ಬೋಟಲ್ಲಿ ಕಳಿಸೋದು. ಅಲ್ಲಿ ಬೋಟಲ್ಲಿ ಕಳಿಸುವುದಲ್ಲ, ಅವರ ಸ್ವಾರ್ಥಕ್ಕೋಸ್ಕರ ಕಾಂಡಲ್ ಮರ ಮ್ಯಾಂಗ್ರೋವ್ ಟ್ರೀಯನ್ನು ಕಡಿದಿದ್ದಾರೆ. ಮ್ಯಾಂಗ್ರೋವ್ ಟ್ರೀ ಕಡಿಯುವುದು ಶ್ರೀಗಂಧ ಕಡಿದೋದಕ್ಕಿಂತ ದೊಡ್ಡ ಅಪರಾಧ ಅಂತೇಳಿ ಬಾಂಬೆ ಹೈಕೋರ್ಟ್ ಕನ್ಸಿಡರ್ ಮಾಡಿದೆ. ಮ್ಯಾಂಗ್ರೋವ್ ಟ್ರೀ ಫಂಡಮೆಂಟಲ್ ರೈಟ್ಸ್ ಆಫ್ ದ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದೆ ವಾಕಲ್ ಅವರ ಜಡ್ಜ್ಮೆಂಟಲ್ಲಿ. ಅದೇ ಈ ಮ್ಯಾಂಗ್ರೋವ್ ಟ್ರೀಯ ವಿಷಯದಲ್ಲಿ ಸುಮಾರು 300ಕ್ಕಿಂತ ಅಧಿಕ ಮುಂಬೈಯಲ್ಲಿರುವಂಥ ಸಿನಿಮಾ ತಾರೆಗಳ ಗೆಸ್ಟ್ ಹೌಸ್ಗಳು ಅವರ ಸ್ವಂತ ಭೂಮಿಯಲ್ಲಿ ಕಟ್ಟಿದ್ದನ್ನು ಬಾಂಬೆ ಹೈಕೋರ್ಟ್ ಜಡ್ಜ್ಮೆಂಟ್ ಬೇಸ್ ಮೇಲೆ ಮಹಾರಾಷ್ಟ್ರ ಸರ್ಕಾರ ಎಕ್ವೈರ್ ಮಾಡಿ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸಂರಕ್ಷಿತ ಅರಣ್ಯ ವಲಯ ಅಂತೇಳಿ ಹ್ಯಾಂಡ್ ಓವರ್ ಮಾಡಿದೆ. ಇದು ಇಲ್ಲಿರುವುದು ಖಾಲಿ 20 ಮೀಟರ್ 50 ಮೀಟರ್ ಇರ್ಬೋದು. ಇದು ಸಂರಕ್ಷಿತ ಅರಣ್ಯ ವಲಯದಲ್ಲಿ ಬರ್ತದೆ. ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಬೋರ್ಡ್ ಹಾಕಿದ್ದಾರೆ. ಈ ಬೋರ್ಡಿಗೆ ಇಲ್ಲಿ ಯಾವುದೇ ಮಾನ್ಯತೆ ಇಲ್ಲ. ಇಲ್ಲಿ ಅರಣ್ಯ ವಲಯ, ಸಂರಕ್ಷಿತ ಅರಣ್ಯ ವಲಯ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೋರ್ಡ್ ಹಾಕಬೇಕು. ಇಲ್ಲಿಂದ ಇದು ಉಚ್ಚಿಲ ಸೇತುವೆವರೆಗೆ ಒಂದು 5 ಕಿಲೋಮೀಟರ್ ಮುಂದಕ್ಕೆ ಹೋಗ್ತೇವೆ. ಅದರ ಮಧ್ಯದಲ್ಲಿ ಎಲ್ಲ ಅಕ್ಕಪಕ್ಕ ಮ್ಯಾಂಗ್ರೋವ್ ಟ್ರೀ ಇದೆ, ಕಾಂಡಲ್ ಮರಗಳಿದೆ. ಸೊ ಅದರ ಪಕ್ಕದಲ್ಲಿ ಎಲ್ಲ ಬಂಡವಾಳಶಾಹಿಗಳು ತಮ್ಮ ಗೆಸ್ಟ್ ಹೌಸ್ ಕಟ್ಟಿದ್ದಾರೆ. ಈ ಗೆಸ್ಟ್ ಹೌಸನ್ನು ಅವ್ರದ್ದು ಸ್ವಂತ ಭೂಮಿಯಲ್ಲಿ ಆಗಿದ್ದರೂ ನಮ್ಮ ಬೇಡಿಕೆ ಏನು ಅಂದರೆ ಇದನ್ನು ಸರ್ಕಾರ ತಮ್ಮ ಅಧೀನಕ್ಕೆ ತಗೊಳ್ಬೇಕು. ಮತ್ತು ಅದೇ ರೀತಿ ಇಲ್ಲಿ ನೋಡಿ, ರಸ್ತೆ ಇಲ್ಲ. ಇಲ್ಲಿ ಇರುವಂಥ ಒಂದು ಮನೆಯವರಿಗೆ ಏನಾದರೂ, ಈ ಪ್ರಾಯದವರಿಗೆ ಏನಾದರೂ ಆದರೆ ರಾತ್ರಿ ಹೋಗ್ಲಿಕ್ಕೆ ರಸ್ತೆ ಇಲ್ಲ, ಆ್ಯಂಬುಲೆನ್ಸ್ ಬರುವ ವ್ಯವಸ್ಥೆ ಇಲ್ಲ, ಎಂತ ಇಲ್ಲ. ಎಷ್ಟು ಇದಕ್ಕೆ ಹೋರಾಟ ಮಾಡಿದ್ರು ಯಾವುದೇ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ನಾವೀಗ ಕೋರ್ಟ್ ಮೊರೆ ಹೋಗಿದೆ, ಹೈಕೋರ್ಟ್ ಮೊರೆ ಹೋಗಿ ನಾವು ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ವಿಷಯ ಇರುವುದೇನು ಅಂದರೆ ನೋಡಿ, ಇದೆಲ್ಲ ಬಂಡವಾಳಶಾಹಿಗಳಿಗೆ ಏನು ಬೇಕಾದರೂ ಮಾಡ್ತಾರೆ. ಅದೇ ಇಲ್ಲಿಯ ಲೋಕಲ್ಸ್ ಇವರು ಹೇಳಿದಾಗ 600 ವರ್ಷದಿಂದ ನಾವು ಇಲ್ಲಿ ನೆಲೆಸಿರುವಂತಹ ಒಂದು ಮೀನುಗಾರರ ಸಮೂಹ, ನಮಗೆ ಯಾವುದೇ ನಮ್ಮ ಡೆವಲಪ್ಮೆಂಟ್ಗೆ ಯಾವುದೇ ಒತ್ತು ಯಾರು ಕೊಡ್ತಾ ಇಲ್ಲ. ಇಲ್ಲಿ ಎಲ್ಲ ಗೆಸ್ಟ್ ಹೌಸ್ ಮಾಡಿದವರು ಎಲ್ಲ ಹೊರಗಿಂದ ಬಂದು ಮಾಡಿದವರು. ಇಲ್ಲಿ ಅನೈತಿಕ ಎಲ್ಲ ನಡೀತದೆ, ಅದನ್ನು ಯಾರೂ ನಿಲ್ಲಿಸುವುದಿಲ್ಲ, ಯಾರು ಕೇಳುವುದಿಲ್ಲ. ಪುರಸಭೆಯಿಂದ ಕ್ಲಿಯರ್ ಉಂಟು, ನಾವು ಯಾರಿಗೂ ಗೆಸ್ಟ್ ಹೌಸ್ ನಡೆಸಲಿಕ್ಕೆ ಹೋಮ್ ಸ್ಟೇಗೆ ಪರ್ಮಿಷನ್ ಕೊಡಲಿಲ್ಲ ಅಂತೇಳಿ. ಬಟ್ ಪರ್ಮಿಷನ್ ಕೊಡದೆ ಅವರು ಹೇಗೆ ನಡೆಸ್ತಾ ಇದ್ದಾರೆ ಇದನ್ನು ಕೇಳಿದರೆ ಸಂಬಂಧಪಟ್ಟ ಇಲಾಖೆ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಸೊ ಹೋಮ್ ಸ್ಟೇಯಿಂದ ಏನು ಪ್ರಾಬ್ಲಮ್ ಆಗ್ತದೆ ಅಂತೇಳಿ ನೀವು ಕೇಳ್ಬೋದು. ಗೆಸ್ಟ್ ಹೌಸ್ನ ಏನು ಇಲ್ಲಿ ರಾತ್ರಿ DJ ಇಡ್ತಾರೆ, ಕುಣಿತಾರೆ. ಮೀನುಗಾರರು ನೋಡಿ, ಬೆಳಿಗ್ಗೆ 4-3 ಗಂಟೆಗೆ ಎದ್ದವರು ಸಮುದ್ರಕ್ಕೆ ಹೋಗಬೇಕು, ರಾತ್ರಿ 11 ಗಂಟೆವರೆಗೆ ಅವರಿಗೆ ಸೌಂಡು ಇವರು DJ ಹಾಕಿ ಕುಣಿದಾಡಿದರೆ ಅವರಿಗೆ ನಿದ್ರೆ ಬರೋದಿಲ್ಲ. ಅವರು ಹೇಗೆ ಮೀನುಗಾರಿಕೆ ಮಾಡೋದು? ಮತ್ತು ದೊಡ್ಡ ದೊಡ್ಡ ಸೌಂಡ್ ಬರುವಾಗ ಮೀನು ಬದಿಯಿಂದ ಆಚೆ ಹೋಗ್ತದೆ. ಇವರು ಮಾಡೋದು ಯಾಂತ್ರಿಕ ಮೀನುಗಾರಿಕೆ ಅಲ್ಲ, ಇವರು ಮಾಡೋದು ಸಣ್ಣ ಬೋಟಲ್ಲಿ ಹೋಗಿ ರೋವಿಂಗ್ ಮಾಡಿಕೊಂಡು ಹೋಗಿ ಮೀನು ಹಿಡಿಯೋದು. ಇಲ್ಲಿಯ ಮೀನು ಆಚೆ ಓಡಿ ಹೋದರೆ ಇವರು ಈ CRZ ರೂಲ್ ಮಾಡಿದೆ. ಯಾಕೆ CRZ ರೂಲ್ ಎಂತ ಹೇಳ್ತದೆ? ಸ್ಥಳೀಯ ಮೂಲ ನಿವಾಸಿಗಳ ಮತ್ತು ಜಲಚರಗಳ ರಕ್ಷಣೆಗೆ ಅಂತೇಳಿ ಇವರು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಮೊನ್ನೆ CRZನವರೇ ಸಮುದ್ರ ಮೇಲೆ ಬರ್ತದೆ ಅಂತೇಳಿ ಕ್ರೈನ್ JCBಯನ್ನು ಸಮುದ್ರಕ್ಕೆ ಇಳಿಸಿ ಸೋಮೇಶ್ವರದಿಂದ ಇಲ್ಲಿವರೆಗೆ ಮರಳು ಹಾಕಿದರು ಸಮುದ್ರ ದಂಡೆಗೆ. ಆ ಸಮುದ್ರ ದಂಡೆಗೆ ಮರಳು ಹಾಕುವಾಗ ಎಷ್ಟು ಜಲಚರಗಳು ಮಾರಣ ಹೋಮ ಆಯಿತು. ಮತ್ತು CRZ ನಾರ್ಮ್ಸನ್ನು ಎಲ್ಲಿ ಫಾಲೋ ಮಾಡಿದ್ರು ಇವರು? CRZ ಮಾಡಿದೆ ಯಾಕೆ? ಸೊ ಇದರ ಬಗ್ಗೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಕಾಂಡಲ್ ಮರ ಕಡ್ದಕ್ಕೊಂದು FIR ಮಾಡಿದೆ. ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಲ್ಲ, ಪ್ರಕಾಶ್ ಶೆಟ್ಟಿ ಅಂತ ಹೇಳುವವ್ರನ್ನ. ಇಲ್ಲಿ ಸಸಿ ನಡ್ತೆ ಅಂತ ಹೇಳಿದೆ, ನಡಲಿಲ್ಲ. ಬೋರ್ಡ್ ಹಾಕಲಿಲ್ಲ. ಅವರ ಹಕ್ಕನ್ನು ಅವರು ಸಾಬೀತು ಮಾಡ್ತಾ ಇಲ್ಲ. ನಾವು ಇನ್ಯಾರ ಮೊರೆ ಹೋಗಬೇಕು? ಅಧಿಕಾರಿಗೆ ಹೇಳಿ ಆಯಿತು, DC ಗೆ ಹೇಳಿ ಆಯಿತು, ತಹಶೀಲ್ದಾರ್ಗೆ ಹೇಳಿ ಆಯಿತು, ಪುರಸಭೆಗೆ ಹೇಳಿ ಆಯಿತು. ಈಗ ಇಲ್ಲಿ ಫಿಲ್ಮ್ ಶೂಟಿಂಗ್ ಆಗ್ತಾ ಉಂಟು. ಅಲ್ಲಿ ಏನಾದರೂ ಬೆಂಕಿ ಅವಘಡ ಆಗ್ತದೆ, ನಾಳೆ ಯಾರು ಅದಕ್ಕೆ ಹೊಣೆ? ಯಾವುದೇ ಲೋಕಲ್ ಅಥಾರಿಟಿ ಪರ್ಮಿಷನ್ ತಗೊಳ್ಳಿಲ್ಲ ಅವರು ಶೂಟಿಂಗ್ ಮಾಡಲಿಕ್ಕೆ. ಆ ಗೆಸ್ಟ್ ಹೌಸ್ಗೆ ಪರ್ಮಿಷನ್ ಇಲ್ಲ, ಇಲ್ಲಿಗಲ್, ಎಲ್ಲ ಇಲ್ಲಿಗಲ್. ಇಲ್ಲಿಂದ ಸೋಮೇಶ್ವರವರೆಗೆ ಹೋದರೆ ಸಾವಿರಾರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದು ನಾವು ಲಿಸ್ಟ್ ಮಾಡ್ಬೋದು. ಇಲ್ಲಿ ಒಬ್ಬ ಬಡ ಮೀನುಗಾರ ಇವರು ಹೇಳಿದಾಗೆ ಮೀನುಗಾರರಿಗೆ ಇಲ್ಲಿ ಉಳಿಯುವ ಸಂಪೂರ್ಣ ಅಧಿಕಾರ ಉಂಟು ಅಂತ ಬ್ರಿಟಿಷ್ ಟೈಮಲ್ಲಿ ಗೆಜೆಟಲ್ಲಿ ಹೇಳಿದೆ ಅಂತೇಳಿ. ಒಬ್ಬ ಮೀನುಗಾರ ತಡೆಗೋಡೆ ಕಟ್ಟಿದ್ದನ್ನು ಒಡೆದು ಹಾಕಿದ್ದಾರೆ. ಅದರ ಪಕ್ಕದಲ್ಲಿರೋ ಗೆಸ್ಟ್ ಹೌಸನ್ನು ಹೊಡಿಲಿಲ್ಲ. ಅದನ್ನು ಹೊಡೆಯುವ ನಾಟಕ ಮಾಡಿ ಅವನಿಗೆ ಸ್ಟೇ ತರುವವರೆಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಅವನು ಸ್ಟೇ ತಂದಿದ್ದಾನೆ. ಇವರು ಹೇಳ್ತಾರೆ ಈಗ ಕೇಳಿದರೆ ಅವನ ಹತ್ರ ಸ್ಟೇ ಉಂಟು, ನಾವು ಹೊಡಿಲಿಕ್ಕೆ ಆಗೋದಿಲ್ಲ ಅಂತ. ಮೀನುಗಾರನಿಗೆ ಒಂದೇ ನೋಟಿಸ್ ಕೊಡದೆ ಗೋಡೆ ಹೊಡೆದು ಹಾಕಿದ್ದಾರೆ. ಇಂಥ ಸುಮಾರು ಇಶ್ಯೂಸ್ ಉಂಟು. ಇದನ್ನೆಲ್ಲ ಯಾರು ಇದಕ್ಕೆ ಮೇಯ್ನ್ ಇರೋದು? ಈಗ ಈ ಅವಘಡ ಆದರೆ ಇಲ್ಲಿ ಬರುವ ಈ ಗೆಸ್ಟ್ಗಳಿಗೆ ಏನಾದರೂ ರಕ್ಷಣೆ ಉಂಟಾ?
ಆ ಗೆಸ್ಟ್ ಹೌಸಲ್ಲಿ ಇರುವವರಿಗೆ, ಇಲ್ಲಿ ಬೋಟಿಂಗಿಗೆ ಬರುವವರಿಗೆ ಏನಾದರೂ ರಕ್ಷಣೆ ಉಂಟಾ? ಸೊ ಇನ್ನು ಮುಂದಿನ ವಿಷಯದಲ್ಲಿ ಬೈಕಂಪಾಡಿಯವರು ಮಾತಾಡ್ತಾರೆ. ನಾನು ರಾಮಚಂದ್ರ ಬೈಕಂಪಾಡಿ, ಮೀನುಗಾರ ಸಮುದಾಯದ ಒಬ್ಬ ಕಾರ್ಯಕರ್ತ. ಮಾಧ್ಯಮದ ಮುಂದೆ ನಮ್ಮ ಸ್ಥಳೀಯರು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿರೋ ಪ್ರಮುಖ ಅಂಶ ಅಂತ ಹೇಳಿದರೆ, ಇಲ್ಲಿರೋ 150 ಮೀನುಗಾರರು, ಅಧಿಕೃತ ಸಾಂಪ್ರದಾಯ ಮೀನುಗಾರರು ಏನೆಲ್ಲ ಇದ್ದಾರೋ ಅವರಿಗೆ ತುಂಬ ರೀತಿಯ ಅನ್ಯಾಯ ಆಗಿದೆ. ಇದು ಕಳೆದ ಒಂದು 10 ವರ್ಷದಿಂದ ಈ ಅನ್ಯಾಯದ ವಿರುದ್ಧ ಹೋರಾಟ ನಡೆಯುತ್ತದೆ. ಹಾಗಿರುವಾಗ ಈ ಪ್ರದೇಶವನ್ನು ಒಂದು ಸಂರಕ್ಷಿತ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್, ಯಾವುದೇ ರೀತಿಯ ಈ ಕಾಂಡ್ಲ ಮರ ಎಲ್ಲಿ ಇದೆಯಾ ಆ ನದಿ ಪಕ್ಕದಲ್ಲಿ ಅದನ್ನು ಸಂರಕ್ಷಣೆ ಮಾಡತಕ್ಕಂಥ ಕಾರ್ಯ ಅದು ಯಾವುದೇ ರೀತಿಯಲ್ಲಿ ಇದು ನೀವು ನವದೆಹಲಿಯಲ್ಲಿರುವಂತಹ ಇದಕ್ಕೆ ಹಸಿರು ವಲಯಕ್ಕೆ ಕೋರ್ಟಿಗೆ ಹೋದರೂ ಕೂಡ ಈ ಕೇಸು ಇದು ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ಮೀನುಗಾರ ಪರವಾಗಿ ಆಗ್ತದೆ. ನಾವು ಎತ್ತಿನ ಹೊಳೆ ಹೋರಾಟದಲ್ಲಿ ನಾನು ಮುಂಚೂಣಿಯಲ್ಲಿದ್ದವ, ನಾವು ಕೂಡ NGTಯಲ್ಲಿ ಇದನ್ನು ಮಾಡಿದ್ದೇವೆ. ಈಗ ಏನಾಗಿದೆ ಅಂತೇಳಿದರೆ ನಮಗೂ ಕೆಲವು ಅಂಶದಲ್ಲಿ ಅದು ಕೋರ್ಟ್ ಪರವಾಗಿದ್ದರೂ ಕೂಡ ಕೊನೆಯಲ್ಲಿ ಎಲ್ಲ ಗೊತ್ತು, ಸರ್ಕಾರ ಮಾಫಿಯಾ ಎಲ್ಲ ಸೇರಿಕೊಂಡು ಎತ್ತಿನ ಹೊಳೆ ಮಾಡ್ತಾರೆ, ಎಲ್ಲ ಅನ್ಯಾಯ ಆಗಿ ಇನ್ನೊಂದು 50 ವರ್ಷ ಎತ್ತಿನ ಹೊಳೆ ಯೋಜನೆ ಆಗೋದಿಲ್ಲ. ಅಲ್ಲಿ ಕೂಡ ಈ ಕಾಂಡ್ಲದ ಮರಗಳದ್ದು ಎಲ್ಲ ಪ್ರಶ್ನೆ ಬಂದಿತ್ತು. ಈಗ ನಾನು ಫಿಷರ್ಮೆನ್ನ ಪರವಾಗಿ ಮಾತಾಡೋದು ಒಬ್ಬ ರಾಜ್ಯದ ಇದರಾಗಿ. ಇಲ್ಲಿಯ 150 ಮನೆಗಳಿಗೆ ಇಲ್ಲಿಯ ಈ ಅರಣ್ಯ ಸಂರಕ್ಷಣಾ ಕಾಯ್ದೆ ಅನುಷ್ಠಾನ ಆಗಲೇಬೇಕು, ಫಸ್ಟ್. ಸೆಕೆಂಡ್, ಇಲ್ಲಿರತಕ್ಕಂತಹ ಕಾಂಡ್ಲ ಏನು ಮರಗಳುಂಟ ಅವುಗಳ ಸಂರಕ್ಷಣೆ ಆಗಬೇಕು. ಮೂರನೇದಾಗಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಸರ್ಕಾರ, ಸಂಬಂಧಪಟ್ಟ ಸ್ಥಳೀಯ ಏಜೆನ್ಸಿಗಳು ಅನಧಿಕೃತವಾದ ಲೈಸೆನ್ಸ್ ಕೊಟ್ಟಿದ್ದಾರೆ, ತಕ್ಷಣ ಸ್ಟಾಪ್ ಆಗಬೇಕು. ಮತ್ತು ಯಾವುದೇ ಕಾರಣಗಳಿಂದ ಈ ಕಾಂಡ್ಲಾ ಗೇಟ್ ವ್ಯಾಪ್ತಿಯಲ್ಲಿರತಕ್ಕಂಥ ಮೀನುಗಾರ ಪ್ರದೇಶದಲ್ಲಿ ಯಾವುದೇ ರೀತಿಯ ಇಲ್ಲೀಗಲ್ ಮಾಫಿಯಾ ಚಟುವಟಿಕೆಗಳು ತಕ್ಷಣ ಸ್ಟಾಪ್ ಆಗಬೇಕು. ಆಗದೆ ಇಡೀ ಸಮಸ್ತ ಮೀನುಗಾರ ಸಮುದಾಯ ಇಲ್ಲಿ ಬಂದು ನಾವು ದೊಡ್ಡ ಹೋರಾಟವನ್ನು ತೆಗೊಳ್ತೇವೆ. ಡಾಕ್ಟರ್ ಅಖ್ತರ್ ಹುಸೇನಿಗೆ ಸೇರಿದ ಒಂದು ಗೆಸ್ಟ್ ಹೌಸ್ ಉಂಟು. ಅವರು ಗೆಸ್ಟ್ ಹೌಸ್ ಕಟ್ಟಿದ್ದು CRZ ನಾರ್ಮ್ಸನ್ನು ಅವರು ಫಾಲೋ ಮಾಡ್ತೇನೆ ಅಂತ ತೋರಿಸಲಿಕ್ಕೆ ಸುಮಾರು ಒಂದು 300 ಮೀಟ್ರ್ ಒಳಗಡೆ ಕಟ್ಟಿದ್ದಾರೆ. CRZ ನಾರ್ಮ್ಸ್ ಮೊದಲು 500 ಮೀಟ್ರ್ ಅಂತ ಇತ್ತು, ಈಗ 100 ಮೀಟ್ರಿಗೆ ವ್ಯಾಪ್ತಿಗೆ ಬಂದಿದೆ. CRZ ನಾರ್ಮ್ಸ್ 100 ಮೀಟ್ರ್ ವ್ಯಾಪ್ತಿಯಲ್ಲಿ CRZ NOC ಬೇಕು, ಇವರು ಒಳಗಡೆ ಕಟ್ಟಿದ್ದಾರೆ. ಆದರೆ ಇವರು ಕಟ್ಟಿದ ಪ್ರದೇಶ ಅಲ್ಲಿ ಸಮುದ್ರ, ಇಲ್ಲಿ ಹೊಳೆ, ಇಲ್ಲಿ ಅವರು ಕಟ್ಟಿದ ಗೆಸ್ಟ್ ಹೌಸಿಂದ 50 ಮೀಟರ್ 50 ಮೀಟರಲ್ಲಿ ಕಾಂಡಲ್ ಗಿಡ ಉಂಟು. ಅದು ಅವರ ಸ್ವಂತ ಭೂಮಿ ಆಗಿದ್ದರು, ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಎಕ್ವೈರ್ ಮಾಡಿ ಸಂರಕ್ಷಿತ ಅರಣ್ಯವಲಯ ಅಂತ ಘೋಷಣೆ ಮಾಡಬೇಕು. ಅದರಲ್ಲಿ ಮೊನ್ನೆ ಒಂದು ಹೋದ ತಿಂಗಳಲ್ಲಿ DC ಅವರು ಬಂದು ಫ್ಯಾಮಿಲಿ ಸಮೇತ ಬಂದು 4 ದಿವಸ ಕೂತು ಹೋಗಿದ್ದಾರೆ. ಮೊನ್ನೆ ರಾತ್ರಿ ಒಬ್ಬ ಮೆಸ್ಕಾಂನ ಅಧಿಕಾರಿ ಬಂದ, ಅಲ್ಲಿ ಯಾವುದೇ ಅವನ ಏನೋ ಒಂದು ಅನೈತಿಕ ಇರ್ಬೋದು, ಏನೋ ಇರ್ಬೋದು, ಬಂದವ ಅವನನ್ನು ಇಲ್ಲಿ ಸ್ಥಳೀಯರು ಹಿಡಿದು ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಅದೇ ಗೆಸ್ಟ್ ಹೌಸಿಗೆ ಬಂದದ್ದು. ಗೆಸ್ಟ್ ಹೌಸ್ ಇದು ಸ್ಪೆಕ್ಟ್ರಮ್, ಸ್ಯಾಂಟ್ರಮ್ ಅಂತ ಇಲ್ಲಿ ಬರುವಾಗ ಬಿಳಿ ಕಲರ್ ಇದು. ಸೊ ಇವರಿಗೆ, ಈ ಅಧಿಕಾರಿಗಳಿಗೆ ಕಾನೂನು ಗೊತ್ತಿಲ್ವಾ? ನಾವು ಹೇಳಬೇಕಾ? ಅಲ್ಲ, ಅವರು ಡಾಕ್ಟ್ರು, ಅಲ್ಲಿ ಬಂದು ಕೂತ್ಕೊಂಡವರು ಅಧಿಕಾರಿಗಳು, ಅವರಿಗೆ ಕಾನೂನು, ಡಾಕ್ಟ್ರಿಗೆ ಕಾನೂನು ಗೊತ್ತಿಲ್ಲ, ಅಧಿಕಾರಿಗಳಿಗೆ ಕಾನೂನು ಗೊತ್ತಿಲ್ಲ ಅಂತ ನನ್ನ ಪ್ರಶ್ನೆ ಇರುವುದು. ಅಲ್ಲ, ಇಲ್ಲಿ ನೋಡಿ, ಕೆಲವರು ಮರಳು ಮಾಫಿಯಾದ ಜೊತೆ ಸೇರಿಕೊಂಡಿದ್ದಾರೆ, ಕೆಲವರು ಗೆಸ್ಟ್ ಹೌಸ್ ಮಾಫಿಯಾದ ಜೊತೆ ಸೇರಿದ್ದಾರೆ, ಕೆಲವರು ಈ ಟೂರಿಸಂ ಮಾಫಿಯಾದ ಜೊತೆ ಸೇರಿದ್ದಾರೆ. ಇಲ್ಲಿ ಒಬ್ಬೊಬ್ಬರು ಅವರವರ ಸ್ವಾರ್ಥಕ್ಕೋಸ್ಕರ, ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲ ಕಡೆ ನಡೆಯುವುದೇ, ಎಲ್ಲ ಲಾಭದ್ದು ಸ್ವಾರ್ಥದ ವಿಷಯ ಎಲ್ಲ ಕಡೆ ಬರ್ತದೆ, ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಇಲ್ಲಿ ನಿಜವಾಗಿಯೂ ಪ್ರಕೃತಿಯ ಮೇಲೆ, ನಮಗೆ ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕಂತ ಉದ್ದೇಶದಿಂದ ನಾಳೆ ಭವಿಷ್ಯಕ್ಕೆ ನಮ್ಮ ಈ ಪ್ರದೇಶವನ್ನು ಉಳಿಸಬೇಕು, ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಅಂತೇಳಿ ನಾವು ಹೋರಾಟ ಮಾಡೋದು. ನಾವಿಲ್ಲಿ ಯಾವುದೇ ಮಾಫಿಯಾಕ್ಕೆ ಅಡ್ಜಸ್ಟ್ಮೆಂಟಿಗೆ ಹೋಗೋದಿಲ್ಲ, ತಲೆ ಬಗ್ಗೋದಿಲ್ಲ, ಯಾವುದೇ ಇದಕ್ಕೂ ಇದು ಮಾಡೋದಿಲ್ಲ. ಸೊ ಹಾಗೆ ಕೆಲವರು ಇರ್ತಾರೆ, ನಮ್ಗೆ ಏನು ಮಾಡೋದು, ಅವರು ನಮ್ಮೊಟ್ಟಿಗೂ ಇರ್ತಾರೆ, ಅವರೊಟ್ಟಿಗೂ ಇರ್ತಾರೆ. ನೀವು ಹೇಳಿದ ಹಾಗೆ ಸ್ಯಾಂಡ್ ಮಾಫಿಯಾ, ದರ್ ಇಸ್ ಎ ಸ್ಟೋನ್ ಮಾಫಿಯಾ ಹಿಯರ್. If you see, for last 7 years, the sea erosion has been taking place. It is a worldwide phenomena. It is not happening only in Uchila Battapadi. It is happening in Australia. Illi, due to sea erosion, the water level, which was almost 300 feet away from the last house,
has become only 10 feet now. And for last 7 years, I have seen the local MLA and the government has been putting rocks. And I, being an engineer, I have told them 7 years back that you have to go 15 feet deep and then start building up. Like Marine Drive in Bombay, if you see, British have built, it is around 14 feet below the main road. So that they did not agree. They said, no, this is emergency, houses will go, so we are just putting rocks. And I was told, this is need not be quoted, the contract for running meter for putting stone is 900 rupees per meter. And it has been given to subcontractors at 300 rupees per running meter. So where is that 600 rupees have gone? Everyone knows. Now out of this 300, this subcontractor makes 50 rupees profit. But if he is a crook, he makes 150 rupees profit by putting one more stone on the old stone, or recovering the old stone and putting and showing it as so many rocks have been put. Now ADB has sanctioned from Japan a big amount for this sea erosion issue. Permanent. Someshwara. ಫಿನಿಶ್ ಒನ್ ಪಾಯಿಂಟ್. ಈ ಮಾಫಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಪ್ರಧಾನಿಗಳಿಗೆ ಕೂಡ ನಾವು ದೂರು ಬರೆದಾಗಿದೆ, ಪ್ರಧಾನಿಗಳಿಗೆ. ಆದರೆ ಇದರ ಬಗ್ಗೆ ಆ್ಯಕ್ಷನ್ ಆಗಲಿಲ್ಲ. ಸೊ ಈ ಮಾಫಿಯಾ ನೀವು ನೆನೆಸಿದಷ್ಟು ಆರ್ಡಿನರಿ ಅಲ್ಲ. ಇವರು ಪ್ರಧಾನಿಗೆ ಲೆಟ್ರ್ ಬರೆದು ಒಂದು ಇದಕ್ಕೆ ಆ್ಯಕ್ಷನ್ ಆಗೋದಿಲ್ಲ ಅಂದರೆ ನೀವು ಊಹೆ ಮಾಡ್ಬೋದು ಇದೆಷ್ಟು ಸ್ಟ್ರಾಂಗ್ ಇದೆ. ನಮಗೆ ಇನ್ನು ಇರೋದು ಒಂದೇ ದಾರಿ, ಕೋರ್ಟ್ ಮಾತ್ರ. ಅಲ್ಲಿ ಕೂಡ ಇವರು ಯಾವ ಥರ ಟ್ಯಾಕಲ್ ಮಾಡ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ನಮಗೊಂದು ಹೋಪ್ಸ್ ಇದೆ. ADB Japan, I have lodged a complaint that the work done is not satisfactory as for our community. So they said, no, it is not a failure. We are only a financing agent. ADB is a financing agent. We are not technical people. Then I said, let us see who are the technical people. They said, Mangalore Port Commissioner has signed this paper, how to put the rocks here. You have seen it while coming from Fisheries Road, how they have put the rocks here. It is one over the other, and every year it is sinking. ಸ್ಥಳೀಯರ ಗಮನಕ್ಕೆ ತರುವುದಿಲ್ಲ, ನಿಮ್ಮ ಸಲಹೆಯನ್ನು ಕೇಳುವುದಿಲ್ಲ. ಹೊಟ್ಟಪಾಡಿಯಿಂದ 3 ವರ್ಷದಿಂದ ಬರ್ಲಿಕ್ಕೆ ನಡ್ಕೊಂಡು ಬರ್ಲಿಕ್ಕೆ ಕಷ್ಟ. ತುಂಬ ಮನೆ ಉಂಟು ಇಲ್ಲಿ, ಪ್ರಾಯದವರಿದ್ದಾರೆ. ಒಂದು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಬಂದು ಏನಾದರೂ ಅತ್ಯವಶ್ಯಕ ಸಾಮಾನಲ್ಲಿ ಹೋಗ್ಲಿಕ್ಕಿಲ್ಲ, ಕಂಪ್ಲೀಟ್ ಬಂದಾಗಿದೆ. ಇದನ್ನು ನಾವು ಎಷ್ಟೋ ಬಾರಿ ಪುರಸಭೆಗೆ ತಿಳಿಸಿದ್ದೇವೆ, ಎಲ್ಲರಿಗೂ ತಿಳಿಸಿ, ನಮಗೆ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ. ಈಗ ಇವರಿಗೆ ಪ್ರವಾಸೋದ್ಯಮ ಇಲಾಖೆಯವರಿಗೆ ಇಲ್ಲಿಗೆ ಬರಲಿಕ್ಕೆ ಎಲ್ಲ ಇದು ಮಾಡಿ ಕೊಡ್ತಾರೆ. ಅವರಿಗೆ ಸಪ್ರೇಟ್ ಅವರೇ ಗಾಡಿಯಲ್ಲಿ ಬಂದು ಇಲ್ಲಿ ಮಾಡ್ತಾರೆ, ಇಲ್ಲಿ ಕಾಂಡೋಲ್ ಕಡಿತಾರೆ, ಇಲ್ಲಿ ಬೋಟಿಂಗ್ ಮಾಡ್ತಾರೆ. ಇಲ್ಲಿ ಸ್ಥಳೀಯರಿಗೆ ಯಾವುದೇ ಒಂದು ಇದಾಗ್ತಾ ಇಲ್ಲ. ಸ್ಥಳೀಯರಿಗೆ ತೊಂದರೆ ಮೇಲೆ ತೊಂದರೆ ಆಗ್ತಾ ಉಂಟು. ಮೀನು ಹಿಡಿಯೋರನ್ನು ಬಿಡ್ತಾ ಇಲ್ಲ ಇವರು. ಮತ್ತು ನಾವು ಇಲ್ಲಿಗೆ ಬರಲಿಕ್ಕೆ ಬಾರ್ದು, ಇಲ್ಲಿ ಅಳಿವೆ ಕಡಿಲಿಕ್ಕೆ ಬಾರ್ದು, ಈ ಥರದ್ದೆಲ್ಲ ತೊಂದರೆ. ಸಮುದ್ರದ ವರ್ಷ ಕಡಲ ಕೊರತೆ ಆಗ್ತಾ ಉಂಟು. ಇದಕ್ಕೆ ಯಾವುದೇ ಒಂದು ಶಾಶ್ವತ ಪರಿಹಾರ ಇಲ್ಲ. ಅವ್ರು ಹೇಳಿದಾಗ ಕಲ್ಲು ಹಾಕ್ತಾರೆ, ಅದು ಸಮುದ್ರ ಕೊಚ್ಚಿಕೊಂಡು ಹೋಗ್ತದೆ, ಪುನಃ ಬರುವ ವರ್ಷ ಪುನಃ ಹಾಕ್ತಾರೆ. ಹೀಗೆ ಒಂದು 5-6 ವರ್ಷದಿಂದ ಹಾಕ್ತಾ ಇದ್ದಾರೆ. ಯಾವುದೇ ಒಂದು ಶಾಶ್ವತ ಪರಿಹಾರ ಇಲ್ಲ. ಯಾಕಂದರೆ ಇಲ್ಲಿ ನಮಗೆ ಭಯ ಆಗ್ತಾ ಉಂಟು, ಯಾವಾಗ ಸಮುದ್ರ ಎದ್ದು ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇಷ್ಟು ಆದರೂ ಇದು ನಾವು ಇನ್ನು ಯಾರ ಮುಂದೆ ಹೋಗಬೇಕಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಈಗ ನಾವು ಮಾಡಬೇಕಾದ ಕೆಲಸ ಇಷ್ಟೇ. ಇದೆಲ್ಲ ಅವರೆಲ್ಲ ಹೇಳಿದ ಸಮಸ್ಯೆಗಳಿಗಿಂತ ಇಂಪಾರ್ಟೆಂಟ್, ಈ ಪ್ರದೇಶ ಅರಣ್ಯ ಸಂರಕ್ಷಣಾ ವ್ಯಾಪ್ತಿಯಲ್ಲಿ ಬರಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್, ಯಾವುದೇ ರೀತಿಯಲ್ಲಿ ಈ ಕಾಂಡ್ಲಗೇಳದ ಈ ಪರಿಸರವನ್ನು ಸಂರಕ್ಷಣೆ ಮಾಡಿ ಈ ಮೀನುಗಾರ ವಲಯವನ್ನು ಯಾವುದೇ ಕಾರಣಗಳಿಂದಲೂ ಪ್ರವಾಸೋದ್ಯಮದಿಂದ ಕೈ ಬಿಡಬೇಕು. ಈ 2 ಅಂಶಗಳು ಪ್ರಮುಖವಾದಂಥ ಅಂಶಗಳು ಕಾರಣ. ಉಳಿದದೆಲ್ಲದು ಮಾಮೂಲಿ ಇರುವಂಥದ್ದು ಲೋಕಲ್. ಈ 2 ಅಂಶಗಳ ಬಗ್ಗೆ ಕೋರ್ಟು ಅಥವಾ ಜನಪರ ಹೋರಾಟಗಳು ನಡೀತದೆ. ಇದು ನಡೆಯುತ್ತೆ. ಅದಕ್ಕೆ ಬೇಕಾದಂಥ ನಾವು ಪೂರ್ವ ವ್ಯವಸ್ಥೆ ಮಾಡ್ತೀವಿ, ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ.